ಇತ್ತೆ ಬರ್ತದ ಸೌಂಡು ಮ್ಯೂಟ್ ಮಾಡ್ತಿದ್ದೆ ಅವಳು ಗ್ರ್ಯಾಂಡರ್ಗೆ ಕಡೆರ ಬಾರ್ದೆ ಶೋಭಾ ದಾದು ಗೊತ್ತುಂಡ ಎಂಕ್ ಐಟ್ ಹರಿಣಿ ಪಂಡೇರು ರಡ್ಡು ಪೊರ್ತು ಲೈವ್ ಮನ್ಪುಲೇರು ಇನ್ನ ವಾಚ್ ಅವರ್ ಮಸ್ತ್ ಕಮ್ಮಿ ಉಂಡು ಅಂಚ ರಡ್ಡು ಪೊರ್ತು ಲೈವ್ ಮಂತಿ ಗ್ರ್ಯಾಂಡರ್ ಬಾರ್ದೆ ಕಡೆರ ಗುಡ್ ಮಾರ್ನಿಂಗ್ ಶೋಭಾ ಮಾತೆರೆಗ್ಲಾ ಗುಡ್ ಮಾರ್ನಿಂಗ್ ಬೊಕ್ಲಿಗ್ ಪ್ರವೀಣ್ಗ್ಲ ಕವಿತಾಗ್ಲ ಲಿಂಕ್ ಸೆಂಡ್ ಮಂತೆ ಸ್ಟಾರ್ಟಿಂಗ್ ಮನ್ಪುಗ ಇದು ರಜೆನಾ ಹಿಂಗೆ ಗೊತ್ತಾ ನಿಕ್ಕ ರಜೆ ಬೇಡದ ಐಕೆ ಬರ್ತೀನಿ ನಾನು ಹೊಸದು ಕಾಂಟದಾಗ್ಲು ಮತ್ತೆ ಉಪ್ಪಿರು ಗೊತ್ತ ನೀನು ಶಾಲೆ ರಜೆ ಆಯ್ತಾಗೆಲ್ಲ ಅಮ್ಮನಾಗು ಇಲ್ಲಡ ಕುಲ್ಲುವೇರು ಅಮ್ಮನಾಗ್ಲು ಕುಲ್ಲುವೇರದ ಐಕೆ ಲೈವ್ ಮಂತಿ ಐಕ್ ಫಸ್ಟ್ ಬಂದಾಗನೆ ಬಂಡೆ ಎರಡು ಮೂರು ಜನ ಹೊಸದು ಬರ್ತೇರು ಏರ್ಲ ಬ್ಯಾಡ್ ಕಮೆಂಟ್ ಬಾರಚ್ಚಿ ಎಡ್ಡ ಪಾತಿರ್ಲಿ ಎಂದು ರಿಟರ್ನ್ ಹಾಕಲಕ್ಕ ಮೆಸೇಜ್ ಇಚ್ಚಿ ಮಸ್ತ್ ವಾಚ್ ಆಗ ಕಮೆಂಟ್ಗೆ ಅದು ಇಂದ್ರಮ್ಮ ಅಂಚೆನೆ ಪತ್ತಂಜೇರ್ದು ಬಯ್ಯ ಗಾಜು ಮುಟ್ಟ 14K ವ್ಯೂಸ್ ಬರ್ಕೊಂಡು ಫುಲ್ ಆಂಡೆ ದೀಪೇರಾರು ಅಂದ ಮಸ್ತ್ ಲಾಂಗ್ ಮಲ್ಪರ ಬಲ್ಲಿ ಅಂದ ಮಸ್ತ್ ಲಾಂಗ್ ಮಲ್ಪರ ಬಲ್ಲಿ ಒಂಜಿ 2 ಗಂಟೆ 3 ಗಂಟೆ ಆತೆ ಅವ್ರು ಕಾಂಡಿರ್ದ ಬಯ್ಯ ಮುಟ್ಟ ಎಂಚ ದೀಪುನಾರು ಆಂಡಿದ್ ಇದು ಹೋಗ್ಬೇರ ಅಂದ ಕಲ್ಲ ಬೇಲೆ ಹಾಕಲು ಮಂತ ಹೋಗ್ಬೇರ ಅಂಚ ಎನ್ನ ಲೈವ್ ಕುಲ್ಲಗನೆ ಬರ್ತೀವಿ ಪಿರ ನೈಟಿಗ್ಲ ಫೇಸ್ ಲೈವ್ ಅಂತ ರಡ್ಡು ಕೊಡ್ತು ಮನ್ಪೇರ ಬೇಲೆ ಹೆಜ್ಜಿ ದುಮ್ಮೆ ಮಲ್ಪೇರಿ ಬೇಲೆ ಬೇಲೆ ಪುರ ದುಮ್ಮೆ ಮಲ್ಪೇರ ಯಾಂದುಲ ಯಾನ್ ಕಾಲ ಕುಲ್ಲಗ ಯಾವ ಎಟ್ ಒಂಜಿ ಕಾಲ್ ಮಾತ್ರ ಬೇರೆ ಸ್ಟಾರ್ಟ್ ಬಟ್ ಇಲ್ಲ ಕುಲ್ಲು ಉನ್ನದ ಅಂಚ ಪಾತೆ ನಾವು ಟೈಮ್ ಪಾಸ್ ಎಲ್ಲ ಹಾಕು ನಮಕ್ ಉಪ್ಪಿರತ್ತ ನೈಟ್ ಬರ್ಪಿನಕುಲ್ ಬೇತೆ ಡೇ ಬರ್ಪಿನಕುಲ್ ಬೇತೆ ಉಪ್ಪಿರತ್ತ ಐಕ್ ಚಾ ಪರ್ದಾಂಡ ಶೋಭಾ ಚಾ ಪರ್ದಾಂಡ ದಾದ ತಿಂಡಿ ತಿಂಡಿದಾದ ಏನಂದ್ರೆ ಪ್ರಾಬ್ಲಮ್ ಮೊಬೈಲ್ದ ತುಲ ದಾಯೆ ಒಂತೆ ಎಂಕ್ ಮೂಡೆತ್ತು ಶೋಭಾ ಅಷ್ಟೇ ಚೌತಿದ ಮೂಡೆತ್ತು ಗೊತ್ತಾಗತ್ತ ಅವೇ ಇತ್ತು ದಾದ ಕಜಿಪಲ್ಲ ಮೀನು ಕಡೆರ ಪಾಡ್ದೆ ಗ್ರೈಂಡರ್ ಸೌಂಡ್ ಕೇಂಡ ಸುರೇಶ್ ಕೋಟಿ ಏನ್ ಬರ್ತೀರ ಹಾಯ್ ಗುಡ್ ಮಾರ್ನಿಂಗ್ ಎಂಜಲ್ಲರು ಚಾ ಬರಿಯರ ಏನಿದಾಲ ಕೇಂದ್ರ ಸೇವೆ ಚಾಕು ಮೂಡೆ ಎಂಕಿ ಮೂಡೆ ಇನಿಗೆ ಲಾಸ್ಟ್ ಆಂಡ ಮೂಡೆ ನಾನು ಎಲ್ಲದಾದ ಮನ್ಬೋದು ಎಂಚಿನ ಮಾರ ಮುಡೆ 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 ಏರ್ಲ ಕಾಂಡದ ಮೀನು ಚಾಕೇಂಡ ಪನ್ಕುಂದಾದ ಗೊತ್ತುಂಡ ದಾಲಕ್ಕೇನೊಚ್ಚಿ ಮಾರೆ ನೀ ಚಾಕಿ ನೀ ಪೂರ ಮೂಡೆ ಅಲ್ಲ ಸುರೇಶ್ ಕೋಟೆ ಗುಡ್ ಮಾರ್ನಿಂಗ್ ಬನ್ನ ಬೊಲ್ಲಜ್ಜಿ ದಮ್ಮುಂಡು ಇದು ಸೋಕು ದಮ್ಮುಂಡು ಎಂಗ್ಲೇಗ ದಮ್ಮುಂಡು ದಾದಿ ಪನಂದೆ ಬರ್ಪಿನಿ ನೀ ಕಾಂಡಿನಿ ಮೂಡೆ ಖಾಲಿ ಅಂಡತ್ತೆ ಈಗ ಬರ್ತೀನಿ ಇನಿಕ್ ಲಾಸ್ಟ್ ಮೂಡೆ ಲಾಸ್ಟ್ ಅದು ಹರಿಣಿ ಬಂಡೆ ಇರತ್ತೆ ರಡ್ಡು ಕೊಡ್ತು ಮನ್ಪುಲೆ ಸೀದಾ ಹಾಕೊಂಡ್ ಬರ್ತೀನಿ ಕೇಂಡ್ರೆಜ್ಜಿ ಇನಿ ಗೊತ್ತಾಪು ಜಾಯ ಲೈ ಬಂದಾಗ ಲೈಕ್ ಕೊರಿಯರ ಎಕಡೆ ಮುಗಿಂಡು ಬಂದ ಅಂದೆ ಎಕಡೆಗೆ ಏನದ ಮೂಡೆ ಮುಗಿಂಡ ಅಂದ ಆಯ್ನ ಲೈವ್ಡು ಎಲ್ಲ ಮುಗಿಂಡು ಇನಿ ಒಂಜಿ ಮೂಡೆ ಎತ್ತನ್ ಗೊತ್ತೇನ ದೇವೇನು ಉಕ್ಕರಿ ಮಂತೆ ಇನಿ ಉಜ್ಜ ಬೇಕ್ ಅಕೌಂಟು ದಾದನ ಗೊತ್ತಿಜ್ಜಿ ಶೋಭಾ ಮೇರ್ನಾನ ಕೇಶವ ಅವು ಕೋಡೆ ಯಾರನ್ನ ಬೊಡೆದಿ ಬರ್ತೀನಿ ನೀ ಯಾರೇ ಬರ್ತೀರಿ ತೂಲ
ಇನ್ನು ಯಾರೇ ಬರ್ತೇನೆ ಕೋಡ್ಯಾರನ ಬಡಿದ್ಯಾ ಬನ್ನತ್ತ ಸವಿತಾ ಬಡಿದಿ ಜೋಗ್ಲಿ ಪೂರ ಲೆಪ್ಪಡ ಹಾಕ್ಬೇರ ಅತ್ತೆ ಕೇಶವನ್ನ ಯಾನ್ ಪ್ರೈವೇಟ್ ಕಡಪ್ರಿ ಲಿಂಕ್ ನನ್ನ ತೋಡು ಐಗಲ್ ಬರ್ತಾನ ಅದ್ನ ಶೋಭಕ್ಕ ಇರ್ನನಿಗೇನಿ ಇರ್ನನಿಗೇನಿಗೆ ಫೇಕ್ ಅಕೌಂಟ್ ಇಜ್ಜ ಅಂದ್ ದೇವ ಅಕ್ಕತ್ತಿಯೇ ಶೋಭಯೇ ಶೋಭಾ ಶೋಭಾಲೆಪ್ಪಲೆಯವು ಅಲ್ಲ ದಾದ ಕೆಲಸ ಪುರ ಆಂಡ ಯಾನ್ ದಾದ ಮಂತೆ ಗೊತ್ತನೆ ಬನ್ನಿದ್ದ ಕಚಿಪು ಕಡೆರೆ ಪಾಡಿಯ ಮೀನುಗ ಅವು ಗ್ರ್ಯಾಂಡ್ ಕಡೆ ಒಂದು ಪುಡತೆ ಎನ್ನ ಅವು ಸಣ್ಣನಾಗ ಎನ್ನೆಲ್ಲ ವೆಂಡ ಅಪ್ಲದೆ ಒಂದೇ ಉಪ್ಪಾಡು ಬಂಡದು ಮಾತೆನಲ್ಲ ಉಂಡಿಗೆ ಎನ್ನೆಲ್ಲ ಒಂಜಿ ರಡ್ಡು ಉಪ್ಪಾಡು ನಿಗುಲ್ ಮಾತ ಫ್ರೀ ಇಪ್ಪರತ ಯಾನ್ ಒಂಜೇ ಟೈಮ್ ಬಂದದ ಇಪ್ಪುನತ ಐಕ ತೂಕ ಒಂಜಿ ರಡ್ಡು ಟೈಮ್ ಮನ್ಪುಗ ಪಂಡದುಲ್ಲ ಕೆಲ್ಸ ಇಜ್ಜಿ ಜನ ಉಳ್ಳೇರಿ ಇಲ್ಲಾಡ ಅಡಿಗೆ ಮಲ್ಪಾರೆ ಕುಂಟಾಡ್ತಾರೆ ಅಂದ್ ಕಡೆರ ಜನ ಉಳ್ಳೇರಿ ಗ್ರ್ಯಾಂಡರ್ ಉಂಡು ಕುಂಟಾದ್ರೆ ವಾಷಿಂಗ್ ಮಿಷನ್ ಯಾವ ಅಲ್ಲ ಉದಯ್ ಶೆಟ್ಟಿ ಬರ್ತೇರಿ ನಮಸ್ತೆ ಉದಯ್ ಶೆಟ್ಟಿ ಬನ್ನಿ ಓಲು ಉಳ್ಳಾಲು ಇಲ್ಲಾಡು ಪಾತ್ರ ದೆಕ್ಕೊಂಡು ಏನು ಪಾತ್ರ ದೆಕ್ಕುನು ಬಾಜನ ದೆಕ್ಕುನು ಶೋಭನಾ ಉದಯ್ ಶೆಟ್ಟಿ ಥ್ಯಾಂಕ್ ಯು ಲೈಕ್ ಡನ್ ಥ್ಯಾಂಕ್ ಯು ನಮಸ್ತೆ ಅಕ್ಕ ನಮಸ್ತೆ ಪ್ರವೀಣ್ ಪುತ್ತೂರ್ ಬೆಲೆ ನಿಖಿಲ್ ಮಾತ ನೈಟ್ ಮಾತ ಬರ್ಪುಜಾರದೆ ಈ ಆಂಜೋಕು ದಾದ ಮಲ್ಪೇರು ಗೊತ್ತ್ರಿ ಸಚ್ಚು ನಂಚಿನಕುಲು ಪದ್ದು ಜೆಪ್ಪೇರು ನೈಟ್ ಬರ್ರೆ ಪುರ್ಸೊತ್ತು ಪೂಜಿ ಐಕ್ ಡೇ ಬತ್ತೀನಿ ನಿಖಿಲ್ ಪುರ್ಸೊತ್ತು ಇಜ್ಜತ ಮಾರ ನೈಟ್ 10 ಗಂಟೆ ಆನಾಗ ಓಲು ಬರೋದಾದ ನೈಟು ನಮಸ್ತೆ ಬುಡೇದಿ ಬುಡೇದಿ ಬಾಜನ್ ತೆಕ್ಕೋದಲ್ಲ ಅತ್ತ ಪ್ರವೀಣ್ ಪುತ್ತೂರು ನಿಖಿಲ್ ನೈಟ್ ಬರ್ರೆ ಪುರ್ಸೊತ್ತು ಇಜ್ಜದ ಈಗ ನೈಟ್ ಇಜ್ಜಂದಿ ನಕ್ಲಿಗೆ ನನ್ನ ಅಡೆ ಕ್ಲಿಯರ್ ಉಪ್ಪರ್ ಅಕ್ಕ ಚೆನ್ನಾಗಿದ್ದರೆ ಲೈವ್ ನಾವೆಲ್ಲ ಚೆನ್ನಾಗಿರ್ತೇವೆ ಹೌದು ಉದಯ ಶೆಟ್ಟಿ ಎಲ್ಲರೂ ಚೆನ್ನಾಗಿರ್ತಾರೆ ಹೇಳಿದ್ ಹೌದು ಮತ್ತೆ ಚಾ ನಿಮ್ದು ಕಾಫಿ ಎಲ್ಲ ಆಯ್ತಾ ಪ್ರವೀಣಣ್ಣ ಪ್ರವೀಣ್ ಅನ್ನೆತ್ತು ಪ್ರವೀಣ್ ಪುತ್ತೂರು ಪ್ರವೀಣ್ ಪುತ್ತೂರು ಮೇರು ಪ್ರವೀಣ್ ಕುಮಾರ್ ಕುಡಂಜಿ ಗಡ್ಡ ಜನ ಉಂಜೆಪ್ಪುದಾರ ಮೇರೆ ಪುತ್ತೂರು ತರ ಯಾರು ಬಂಟ್ವಾಳ ಅಕ್ಕ ಸರಿ ಆಯ್ತಾ ಬನ್ನ ಕೇಶವನ ತುಲೆ ಆರ್ಲ ಬಂಡಿರ ಅಂದಿಗೆ ರಾತ್ರಿ ಮತ್ತು ನಾಂಜೋಗ್ಲು ಓಲಲು ಉಪ್ಪಗೆ ಐಕ್ ಪಗೇಳು ಲೈವ್ ಅಂತ ಬರ್ಪೇರು ಪೂರ ಪರ್ದು ಪಿರಿದುಪ್ಪುಲು ಲೈವ್ಗೆ ಬರ್ರೆ ಫ್ರೆಶ್ ಆದುಪ್ಪ ಕಾಫಿ ಟೀ ಆಯ್ತು ಸಾವಿಗೆ ಬಾತು ಹೌದಾ ನಮ್ಗೆ ಮೂಡೆ ಬಾತು ನಾನು ಮೂಡೆ ಉಂಟಲ್ಲ ಅದು ಪುಡಿ ಮಾಡಿ ಅದಕ್ಕೆ ಒಗ್ಗರಣೆ ಹಾಕಿದ್ದು ಇದಾನೆ ಅದೇ ಗೋರ್ಮೆಂಟ್ ಎಲ್ಲ ಸುವಿಧಾ ಇಂಚಿಗೆ ಇದ್ನ ಅದೇ ಗೌರ್ಮೆಂಟ್ ಎಂಕುಲು ಕಾಂಡೆನೆ ಬರ್ಪ ಅಂಚ ನೈಟ್ ಬರ್ಪಿನಿ ನೀರು ಕಾಂಡೆ ಬಯ್ಯ ಪೂರ ಇಡೀ ದಿನ ಬರ್ಪುನೆ ನಂದು ವನಿತಾ ಮೂಡೆ ಉಂಡ ಶೋಭಾ ಮೂಡೆ ಉಂಡ ಇಡ್ಲಿ ಉಂಡ ಇನ್ನಿದಾದ ತಿಂಡಿ ಮಾತಾಡಿಲ್ಲ ಕಾಂಡೆದ ಏಪಲ್ಲ ನೈಟ್ ಬಂತನ ಕಜ್ಜಿಪುದಾದ ಕೇಳಿದ್ರು ಕಾಂಡೆ ಬಂದ ತಿಂಡ್ರೆ ಮಾತ್ರ ಮಧ್ಯಾಹ್ನ ಕಜ್ಜಿಪು ಮೀನು ಕಡೆರೆ ಬಾರ್ದೇವೆ ಪ್ರೈಮತ್ತು ಸೂಪರ್ ಲೈವ್ ಅಕ್ಕ ಥ್ಯಾಂಕ್ ಯು ಆಯ್ತಾ ಕನ್ನಡನ ತುಳುವೆ ಪ್ರವೀಣ್ ಪುತ್ತೂರು ಕುಡುಂಜಿ ಪ್ರವೀಣ್ ಕುಮಾರ್ ಬರ್ಪೆ ಮೆಗ್ಗೆ ಲೆಕ್ಕನೆ ಆಯ್ಲ ಮೆಗ್ಗೇನೆ ಐಟ್ ಅರ್ಧ ತುಳು ಕನ್ನಡ ಹಿಂದಿ ಪೂರ ಭಾಷೆಲ್ಲ ಉಂಡು ಪೂರ ಉಂಡು ಎಂಕ್ ಪೂರ ಬರ್ಪುಂಡು ಇಂಗ್ಲೀಷ್ ಬುಡ್ಡ ಪೂರ ಬರ್ಪುಂಡು ಇಂಗ್ಲೀಷ್ ಅರ್ಥ ಆಪುಂಡು ಅವೇನು ಪಿರ ಆನ್ಸರ್ ಮಾಡ್ಬಿಡಿಯೇನು ಯಾನ್ ಕಾಲಿ ಹೋದರೆ ಮಾತ್ರ ಕಲ್ದಿನಿ ಪಾತ್ರ ಕಲ್ದಿಜ್ಜಿ ಕೇಶವನ್ನ ತುಳುನಾಡಕ್ಕ ನಮ್ಮ ತುಳುನಾಡು ನಮ್ಮ ತುಳುವೇರು ನಿಜ ಅತ್ತೆ ಪ್ರವೀಣ್ ಪುತ್ತೂರು ಭಾರಿ ಬ್ಯಾರಿ ಭಾಷೆ ಪಾತೆಯಲ್ಲಿ
ಪುತ್ತೂಡ ಬೇರೆ ಬೇರೆ ಗೊತ್ತುಂಡೆ ಪುತ್ತೂರು ಈಗ ಪ್ರವೀಣ್ ಪುತ್ತೂರು ಬೇರೆ ಭಾಷೆ ಗೊತ್ತುಂಡ ಆ ಭಾಷೆ ಎಂದು ಭಾಷೆ ಇಜ್ಜಿ ನಮ್ಮ ಊರುಡು ನಮ್ಮ ಮತ್ತೆ ಊರುಡು ಒಬ್ಬತ್ತೆ ಅಕ್ಲಿಗೆ ಸಟ್ಟ ಅಂತ ಕೂಡು ಗೊತ್ತಾನೆ ನಮ್ಮ ಮತ್ತೆ ಬರಿಟ್ಟು ಅಕ್ಲು ಉಪ್ಪೇರು ನಮ್ಮ ಅಕಳೆಲ್ಲ ಪಾತಿರೋಡು ಹಿಂದಿದ ಅಕ್ಲು ಅಕಲೆಲ್ಲ ಪಾತಿರೋಡು ನಮ್ಮ ಪೂರಗಳ ಪಾತಿರೋಡು ದಾದ ಚಾಬರಿಯರ ವನಿತಾ ಯಾನ್ ಚಾಬರಿಯ ಹೆಂಗ್ ಮೂಡ ಯಾನ್ ಉಪ್ಕರಿ ಮಂತೀನಿ ಇನಿ ಊಟಕ್ಕೆ ಏನು ಚಾಕ ತಿಂಡ್ರದಾದ ಅಂದು ಮೂಡ ಎಲ್ಲರಿದ ಬೊಕ್ಕಕ್ಕೆ ಇಲ್ಲ ಯಾ ಬ್ಯಾತ ಬಂಪ ಕೆಲ ಒಲ್ಲೇರು పొన్నులు ఉల్లన ಬಂದು ಲೈವುಡು ಅಂಡ ನಮ್ಮ ಲೈವುಡು ಅಂಚ ಏರ್ಲ ಇಜ್ಜೀರು ಮಾತ ಅಣ್ಣನಕುಲು ಎಡ್ಡೆ ಉಲ್ಲೇರು ಕರೆಕ್ಟ್ ಶೋಭಾ ಇಂಕಲ ಲೈವುಡು ಅಣ್ಣನಕುಲು ಮೆಗ್ಗಿನಕುಲು ಅಕ್ಕನಕುಲು ಮಾತ ಮಸ್ತ್ ಎಡ್ಡೆ ಉಲ್ಲೇರು ಇಂಕ ಅಂಚ ಖುಷಿ ಆಯ್ಬಿನ್ ಗೊತ್ತಲ್ಲ ಇಂಕ ಮಾತ ಲೈವುಡ್ಲ ಕೋಡೆದ ಮುರನೊಂದು ಲೈವ್ ಒಂಜಿ ಪೋತೆ ಪಾಪ ಅರೆ ಒಂಜಿ ಏತು ಬ್ಯಾಡ್ ಕಮೆಂಟ್ ಗೊತ್ತುಂಡ ತತ್ತದ್ದು ಪಾತ ಹೇಳ್ತಾರೆ ಯಾಲ ರಡ್ಡು ನಿರ್ದಬೇದು ಮುರಣಿ ಓಲಾ ಮಳೆಯಲ್ಲ ಪಾತಿರುಜಿ ಶಾರ್ಟ್ ವಿಡಿಯೋ ಮಾತ್ರ ಮೂಡೆ ಮಲ್ಪುಜಿ ಯಾನು ಒತ್ತಿ ತಿನ್ನೋಡಾತಿ ಅಂಚನ ಇಡ್ಲಿಯ ಯಾಂದಾದ ಗೊತ್ತಿಲ್ಲ ಜಬ ಎಂಕ್ಲಿಗೆ ಮೂಡಿತ್ತಿನ ಒಂಚಿತ್ತಿದು ಕೊಡಿ ಮಂತೆ ಐಕೆ ಒಗ್ಗರಣೆ ಬಾಡಿಯ ಶೋಭಕ್ಕ ಜೈ ಶೋಭಾ ಜೈಗೆ ಬಜರೆ ಬಂದ್ಬಿರಾರು ಎಂಕಲ ಕೆಲವು ಮಾತು ಉಲ್ಲ ಬರವೇರು ತೂಕ ಇನ್ನು 5 ಜನ ಬರ್ಪೇರು ತೂಪಾನು ಪುಸ್ತಕ ನೀವು ಎಂಕಲ್ನ ಫ್ಯಾಮಿಲಿಗೂ ಎಂಕಲ್ನ ಯೂಟ್ಯೂಬ್ ಫ್ಯಾಮಿಲಿಗೂ ತುಳುನಾಡ್ದ ಫ್ಯಾಮಿಲಿಗೂ ಏರ್ ಮಾತ ಜಾಯಿನ್ ಆದ ಉಪ್ಪೇರು ತೂಕ ಇದು ಒಂತೆ ಫಾಸ್ಟ್ ರೀಡ್ ಮಲ್ಪಿ ಶೋಭಾ ಏನ್ ಫಾಸ್ಟ್ ರೀಡ್ ಮಂತಂದಿಲ್ಲ ಆಟ ಇಂಕಿತ್ತೆ ಈ ಲಾಸ್ಟ್ ಪಾಡ್ಯದ ಈರಂತೆ ಫಾಸ್ಟ್ ಅವೇ ಮೆಸೇಜ್ ತೋಜೊಂದು ಇಂಕ್ ನೆಕ್ಸ್ಟ್ ಮೆಸೇಜ್ ಎಂಕ್ ತೋಜೊಂದು ಇಜ್ಜಿ ಎಂಕ್ ಬಂದಾಗ ಒಂತ ಲೇಟ್ ಆಪು ಮಿತ್ತು ಬಂದಾಗ ಲೇಟ್ ಆಗು ನಾಳೆ ಇತ್ತೆ ಒಜ್ಜಿ ಮೆಸೇಜ್ ಇಜ್ಜಿ ದಾದ ಪ್ರಾಬ್ಲಮ್ ಗೊತ್ತಿಜ್ಜಿ ಅಲ್ಲ ಬಕ್ಕೊಂಜಿ ದಾದ ಗೊತ್ತು ನಾ ಐಡ್ ಮೆಸೇಜ್ ಎಂದು ಬರೋ ನನಗೆ ಗೊತ್ತಿಜ್ಜಿ ಯಾನು ಉಲ್ಲ ಇರ್ನ ಒಟ್ಟಿಗೆ ಓಕೆ ಆವಿಯ ಕೇಶವನ ಈಗ ಉಲ್ಲಾರ ಬಣ್ಣದ ಇತ್ತ ಯಾರು ಧೈರ್ಯ ಲೈವ್ ಜೈದು ನಾವೇ ಲಾಸ್ಟ್ ಮುಟ್ಟ ಉಪ್ಪರದ್ರೆ ದಾದ ಗೊತ್ತಿಲ್ಲ ಶೋಭಾ ಏನ ವಾಚ್ ಅವ್ರು ಮಸ್ತ್ ಕಮ್ಮಿ ಉಂಡುಗೆ ಈರು ಮಾತೆಲ್ಲ ಮಾತಿಟ್ಲ ಲೋಟದೆ ಒಗ ಅಂಚೆನದೆ ನಮ್ಮಂಡತೆ ಪಾತೆರಡು ಗೊತ್ತದೆ ಎಡ್ಡೆ ಪಾತೆರಡು ನಮ್ಮ ಉಲ್ಟ ಉಂತಿನಗ್ಲಿಕ್ಕೆ ನಮ್ಮ ಆಕಲಿದ ಡಬ್ಬಲ್ ಉಂಟು ಪುತ್ತೂರು ಬಲೆ ಗಣಪತಿ ವಿಸರ್ಜನೆ ಉಂಡು ಯಾಪ ಇನಿಯೇ ಪುತ್ತೂರು ಗಣಪತಿ ವಿಸರ್ಜನೆ ಇನಿಯ ಕೋಡೆ ಮತ ಮುಲ್ಪ ಇತ್ತದು ಕೋಡೆ ಮೂಲ ಆಂಡ್ ವಿಸರ್ಜನೆ ನಮ್ಮ ಕೃಷ್ಣಪುರಪುರ ಕೆಲವು ಕೊಡ್ಡಿನಿ ಕೆಲವು ಕೊಡ್ಡೆಲ್ಲ ಏಟ್ ದಿನದ ಮೂಡೆ ಪನ್ನಗ ಇಂಕ ಆಸೆ ಅಪ್ಪಲು ಓ ವನಿತಾಗ ಮೂಡೆ ಇಜ್ಜವಲು ಬಾಂಬೆಡ್ ಮೂಡೆ ಇಜ್ಜ ವನಿತಾ ಬಾಂಬೆಡ್ ಮೂಡೆ ಇಜ್ಜ ಬಲೆ ಹ್ಯಾಂಗ್ ಕೊರ್ಪೆ ಬಸ್ಸಲ್ಲಿ ಬರೋಡ ಕೇಶವನ್ನ ಇರೋ ಇಂಚು ಬತ್ತರಡ ಯಾನ್ ದಿಕ್ಕು ಹಿರಿಗ ಮೂಡೆ ಕೊರ್ಪೆ ನಾವೇ ಅಕ್ಕ ಇನ್ನ ಅರ್ಜುನ್ ಆತಿಜಿ ಪುತ್ತೂರು ವಿವೇಕಾನಂದ ಕಾಲೇಜ್ ಅಡಿಷನ್ ಆತೀನಿ ಪುತ್ತೂರು ವಿವೇಕಾನಂದ ಕಾಲೇಜಾ ಪುತ್ತೂರುಡಾ ಅಲ್ಲ ಉಳ್ಳೇರತ್ತ ಪುತ್ತೂರ್ದ ಪ್ರವೀಣ್ ಉಳ್ಳೇರು ಎನ್ನ ಮೆಸೇಜ್ ಶೋ ಎನ್ನ ಮೆಸೇಜ್ ಶೋ ಆಗಿಲ್ವಾ ಇಲ್ಲವಾ ಈಗ ಆಗ್ತಾ ಉಂಟು ಎಜುಕೇಶನ್ ಅಡಿಷನ್ ಎಜುಕೇಶನ್ ಅರೆಗ್ ಮಲ್ಪರೆ ಬರ್ಪುಜಿ ಬನ್ನಿ ತಾದ ಮಲ್ಪರೆ ಬರ್ಪುಜಿ ಏರೆಗ ವನಿತಾಗ ಮೂಡ ಮಲ್ಪರೆ ಗೊತ್ತುಜ ಗೊತ್ತುಜ ಏನು ಮೆಸೇಜ್ ಶೋ ಬರ್ಪಿನಿ ಶೋಭಾ ಯಾನ ಪುತ್ರುಡು ಪ್ರವೀಣ್ ಇರ್ಲ ಪುತ್ರುಡು ಪ್ರವೀಣ ಎಂಕ್ ಮೆಸೇಜ್ ದಾಲ ತೋಜುಜಿ ಏರ್ನಲ್ಲ ಬಾಯ್ ದಾನೆ ಶೋಭಾ ಮೆಸೇಜ್ ದಾನೆ ತೋಜುಜಿ ಎಂಕ್ ತೋಜೊಂದು ಎಂಕ್ ಶೋ ಸ್ಲೋ ಬರೋದು ಶೋಭಾ
ಎಂಕುಂಡತ ಮೆಸೇಜ್ ಸ್ಲೋ ಬರೋದುಂಡು ದಾದಂದು ಗೊತ್ತಿಜ್ಜಿ ಮೊಬೈಲ್ದ ಪ್ರಾಬ್ಲಮ್ ದಾದಂದು ಗೊತ್ತು ನೆಟ್ವರ್ಕ್ ಪ್ರಾಬ್ಲಮ್ ಗೊತ್ತಿಜ್ಜಿ ಗೊತ್ತುಂಡು ಮುಲ್ಪ ಬರ್ಪುಜಿ ಅಲ್ಪ ತಿಕ್ಕುಜೆ ಮೂಡೆ ವನಿತಕ್ಕದು ಮನ್ಬರೆ ಗೊತ್ತುಂಡಿಗೆ ಅರೆ ತಿಕ್ಕುಜಿಗೆ ಅಲ್ಪ ತಿಕ್ಕುಜ ಶೋಭಾ ವನಿತಾಗು ಮೂಡೆ ತಿಕ್ಕುಜಿಗೆ ಕಡಪುರಡ ಬಸ್ಸಿಟ್ ವನಿತ ಮೂಡೆ ಕಡಪುರಡ ಬಸ್ಸಿಟ್ ಮೂಡೆ ಕಡಪುರಡ ಓಪಿ ಕೊರ್ಲೆಗೆ ಅವಿ ಬಸ್ಸಟ್ ಕಡಪುರ ಇರಲ್ಲ ಉಂತಲೆ ಆರು ಕಪ್ಪತೆ ಅಂಚ ತೋಜುಜಿ ಅಂದ್ ಕಪ್ಪಾರ ಅಂಚ ತೋಜುಜಿ ಬರ್ಪೆ ಕಜಿಪ್ಪು ಮಲ್ಪರೆ ಉಂಡು ಆವೋ ಕಜಿಪ್ ಜಾಸ್ತಿ ಮಲ್ಪಲಿ ನೀವು ಒನಸು ಬರ್ಪ ಶೋಭಾ ಮಧ್ಯಾಹ್ನ ಒನಸು ಬರ್ಪ ದಾದ ಕಜಿಪ್ಪು ಮೀನ ತರಕಾರಿಯಾ ಈ ರೋಲ್ ಒಂದು ಬಲ್ಲೆ ವನಿತ ಏನಿದೆ ಕಡಪುರುವೆ ಮೂಲು ಮೂಡಿ ಎತ್ತು ಗೊತ್ತುಂಡೆ 100 ರೂಪಾಯಿಗೆ 4 100 ರೂಪಾಯಿಗೆ 4 ನಮ್ಮ ತಿತ್ತು ಗೊತ್ತು ಮೂಡೆ ಕಣರ ತುಲೆ ಎನ್ನ ಮೆಸೇಜ್ ಮಿತ್ತದು ಬರೋದು ನಿಜ್ಜಿದ ಅದಂದು ಗೊತ್ತಿಜ್ಜಿ ರಾತ್ರಿ ಅಂಚ ನೈಟ್ ಡೇದುಂಡ ಇಂಚ ಇಂದಾದ ಸ್ಟೇಷನ್ ಅವಳು ಮ್ಯಾಂಗ್ಳೂರು ಸ್ಟೋರ್ಡು ತಿಕ್ಕೊಂಡು ಎಂಗು ಮಸ್ತು ಸ್ಟೋರ್ಡು ತಿಕ್ಕೊಂಡು ಮಸ್ತ್ ಸ್ಟೋರ್ಡು ತಿಕ್ಕೊಂಡೆ ಮಸ್ತ್ ಬೇಲೆ ಉಂಡಿ ಅಂದೆ ಬೇಲೆ ಉಂಡ ಹೋಗಿ ಶೋಭ ಬೇಲೆ ಮನ್ಪುಲೇರು ಬೇಲೆ ಬುಡ್ದು ಬರೋಚವೆ ಅಲ್ಪ ಇಜ್ಜಿಗೆ ಎಂಕ್ ನಿಕ್ಲೆ ಮೆಸೇಜ್ ತೋಜುಂದುಂಡ ಅಣ್ಣ ಎಂಕ್ ಮಸ್ತ್ ಸ್ಲೋ ಬರೋದುಂಡು ದಾದಂದು ಗೊತ್ತಿಜ್ಜಿ ಮೂಲು 5 ಒಂಜಿ ಒಬ್ಬೋದೇವರ ಮೂಲು 100 ರೂಪಾಯಿಗೆ 4 ಮೂಜಿ ಕೇಶವಣ್ಣ ಮೂಡೆ ಎಂಕ್ಲು ಕಂದದೆ ಎಂಕ್ಲು ಕಂದಿನೇತು 200 ರೂಪಾಯಿದ ಕಂದ 100 ರೂಪಾಯಿಗೆ 4 ಅಂಡ ಹೆಣ್ಮ 250 ಕಂದ 10 ಮೂಡೆ ಪ್ರಮಿತ್ ಮೂಡೆ ಪಂಡ ದಾದಕ್ಕ ಮೂಡೆ ಪಂಡ ನಮ್ಮ ಅವು ಒಯ್ತ ಒಲಿ ಮೂಡದ ಒಲಿ ಉಂಡು ಗೊತ್ತೇ ಉದ್ದ ಕಟ್ಟಿರ್ ಗೊತ್ತೇ ನಮ್ಮ ಪೆಲತ ಇರತ್ತ ಕೊಟ್ಟಿಗೆ ಮನ್ಪೇರತ ಕೊಟ್ಟಿಗೆ ಗುಂಡ ಅವು ಇಡ್ಲಿದ ಬಂದ ಮೈಪೇರು ಅಂಚ ಮೈಪೇರು ಅವು ಒಂಜಿ ಎಂಕುಲು ಕೊಟ್ಟಿಗೆ ಗುಂಡ ಬನ್ಪುನು ಪಕ್ಕ ಒಂದ ಉದ್ದಲಕ ಬರ್ಪುನು ಗೊತ್ತಂದ ಒಂಜಿ ಈತುದ್ದ ಬರ್ಪುನು ರೌಂಡ್ ಅದು ಇರತ್ತ ಅವು ರೌಂಡು ಅವು ಹೆಂಗ ಇಡ್ಲಿ ಈ ಎಡ್ಡ ದಿನಕ್ಕೆ ಚೌತಿಗೆ ಅಷ್ಟೇ ಬರೋ ಇಡ್ಲಿ ಕಮ್ಮಿ ಮೂಡೆ ಮನ್ಕೊಂಡು ಅವು ದೀಂಡಲ ಹಾಳಾಪುಜಿ ನಮಕ್ ಅವು ಇರತ್ತ ಒಂಜಿ ಇರೆ ಎಪ್ಪುಂಡು ಮೂಡ ಆಯ್ತಾ ಉಳ್ಳಾಡಿ ಎಪ್ಪುಂಡು ಫ್ರಿಜ್ ದಿಂಡ ಮನದಲ್ಲಿ ಬೆಚ್ಚ ಬಂದದ್ದು ಸೆಕೆ ಬರ್ಪ ತಿಂದಿನ ಫ್ರೆಶ್ ಉಪ್ಪುಂಡು ಎಡ್ಡೆ ಎಪ್ಪುಂಡು ತಿನ್ನರಲ್ಲ ಟೇಸ್ಟ್ ಅವು ಪ್ರವೀಣ್ ನೀರು ಉಂಡದೆ ಓಲ ಒಂಜಿ ಹೋಟೆಲ್ ಮಿನಿ ಪೋಂಡ ಮೂಡೆಕ್ಕೆ ಏನ್ಲೆ ಕೊರ್ಪೇರು ಚಾಕ ತಿಂಡಿ ಇಡ್ಲಿದ ಲಕ್ಕನೆ ಇಡ್ಲಿದ ಬಂದನೆ ಕೊಟ್ಟಿಗೆ ಪೆಲೆತ್ತ ಇರುಂಡ ದೈತ ಗುಂಡ ಮೂಡೆ ನಮಕ್ ಒಯ್ತಯ್ಯೋ ಮೂಡ ಒಯ್ತ ಗುಂಡ ಫ್ರೀ ಉಳ್ಳೇರು ಪಾತೆಲ್ಲೆ ಯಾನ್ ಬುಕ್ಕ ಬರ್ತ ಆವು ವನಿತಾ ಓಕೆ ಬೇಲೆ ಮನ್ಪಲೆ ಬೇಲೆ ಬುಡ್ದು ಬರುಚಿ ಬೇಲೆ ಇಜ್ಜ ದಿನ ಕುಲ್ಕುಲ್ಲೆ ಬೇಲೆ ಎತ್ತಿನ ಕುಲ್ಪೋಲೆ ಶೋಭಗ್ಲ ಬೇಲೆಂಡು ವನಿತಗ್ಲ ಬೇಲೆಂಡು ಕೇಶವನ ಫ್ರೀ ಉಳ್ಳೇರು
ಅರೆ ಬ್ಯಾಲೆಜ್ಜಿ ಆರು ಹೋಟೆಲ್ ಉಪ್ಪುನದ ಅಂಚ ಬ್ಯಾಲೆಜ್ಜಿ ಅರೆ ಅತ್ತೆ ಕೇಶವ ನೀರು ಹೋಟೆಲ್ ಇಪ್ಪುನದೆ ಯಾನ್ 90 ಕೊರ್ಪುನಿ ಒಯ್ಯಿರ್ ಬಾರ್ಡುಲ್ಲಾರ 90 ಕೊರೊಂದುಲ್ಲಾರ ಪ್ರವೀಣ್ ಒಂಚೂರು ತಂಬಲೆ ಎಲ್ಲ ಇದೆ ಮೆಸೇಜ್ ಬಂದದ್ದು ಆಗಿತ್ತೆ ಫುಲ್ ಬ್ಯುಸಿ ಬೇಲೆ ಇತ್ತೆ ಪಂಡ ನೆರ್ಪೆ ಒಂಜಿ ಪಾತ್ರ ಪಂಡರ ಇಂಕ್ ಲೈವ್ ಮನ್ಪುನ ಬರ್ಪು ಜನ ಅಂಚ ಇಂಚದ ಕೆಲ ಉಂಡು ನೆರಡೆ ಮೆಸೇಜ್ ಪಾಡ್ದೆ ಶೇರ್ ಮಂದೆ ಇದೀಗಲ ಬೇಲೆ ಉಂಡೆ ಓಕೆ ಓಕೆ ಬೇಲೆ ಮಂತ್ಲೆ ಬೇಲೆ ಇತ್ತನ ಮಲ್ಲೇಜಿ ಬೇಲೆ ಮಂತ್ಲೆ ಏರನ್ನೆಲ್ಲ ಬರಂದಿಪ್ಪೆ ಅದೇ ಖಾತೆರನ್ನಿಪ್ಪೆ ಜಾಸ್ತಿ ಇಜ್ಜಿ 1 ಗಂಟೆ ಟೈಮ್ ಮಾತ್ರ ಬೊಕ್ಕ ಇಂಕ್ಲ ಬೇಲೆ ಉಂಟು ಅಮ್ಮ ಮೀನು ಕಂಡ್ರೆ ಗೊತ್ತುಂಡು ನನ್ನ ಮೀನು ಮಂತಿ ಬೊಕ್ಕ ಬೊಕ್ಕ ಬೈಯಾಗ ಯಾರು ಇನಿ ಬೈಯಾಗ 8 ಗಂಟೆ ಸ್ಟಾರ್ಟ್ ಮಾಡ್ಪೇವೆ ಲೈವ್ ಮಾತೆಲ್ಲ ಕೇಳಿ ಇನಿ ಬೈಯ 8 ಗಂಟೆಗೆ ಲೈವ್ ಸ್ಟಾರ್ಟ್ ಎಡ್ಮಾರೆ ಕತ್ತು ದಯ ಪಂಡ 10-11 ಗಂಟೆ ಬಿಟ್ಟು ಆಪುನಿ ಲೇಟ್ ಆಪು ನಂಜ ಬೇಗ ಪೋಯಿಂದು ಇರೆಗೆ ಅದೇ ಕಾಡಿನ ಸುರು ಮಲ್ದಾರ ಎಂಕಲ ಕವಿತನ ಮೆಸೇಜ್ ನಾನೇ ಕಾಡಿನ ಸುರು ಮಂದಾರ ವಾಟ್ಸಪ್ ಮೆಸೇಜ್ ಪಾಡಿದಿ ಓಡೆ ವಾಟ್ಸಪ್ ಕಾಡಿನ ಸುರು ಮಂದಾರ SP ಶಿವಾಜಿ ಮುಟ್ಟೂರು ನಮಸ್ತೆ ನಮಸ್ಕಾರ ಬಲೆ ಏರುಂದು SP ಶಿವಾಜಿ ಲೈಕ್ ಕೊರ್ಲೇವೆ ಇತ್ತೆ ಬಂದು ಮಲ್ಪೋರ ಇಜ್ಜಿ ಇತ್ತೆ ಬತ್ತಿನತ್ತೆ ಕೇಶವನ ಲೈವ್ಗು ಬಂದು ಓಡಿ ಮಲ್ಪುನು ಅಂತ ಬೊಕ್ಕ 1 ಗಂಟೆ ಪಂಡ ಇತ್ತೆ 15 ಐನದೆ 15 ಅರೆ 12 ಅದೇ SP ಶಿವಾಜಿ ಬತ್ತೀರು ತುಳಿ ಕೇಶವನ ಪಾತಿರ್ಲ ಎರಡಲ್ಲ ನಮ್ಮನೆ ಶಿವಾಜಿ ಪಂಡ ನಮ್ಮನೆ ತುಳುವ ಕನ್ನಡನ ಓಪಲ್ನೆ ನಿಂಚಿನ ಮನೆ ಹಾಯ್ ಬಲೆ ಬನ್ನಿ ಹೊಲ್ತಾರ ಶ್ರೀ ಹೊಲ್ತಾರ ಈರು ಹೊಲ್ತಾರ ಆರು ಪುತ್ತೂರು ಹತ್ತ ಅಂದಿಯೇ ಪುತ್ತೂರ SP ಈರು ಪುತ್ತೂರ ಅತ್ತ ಅಂದ್ರೆ SP ಶಿವಾಜಿ ಈರು ಪುತ್ತೂರ ಪುತ್ತೂರ್ದ ಮುತ್ತುಗೆ SP ಪುತ್ತೂರ್ದ ಮುತ್ತ ಕರ್ನಾಟಕ ಹೆಂಗ್ ಲೇಟ್ ಬರ್ಬಿನ ಮೆಸೇಜ್ ದಾದಂದೆ ಗೊತ್ತಾ ಒಂಜಿ ಪೇಶನ ಶ್ರಾಪು ಮೀನು ಕಡುಬುರ್ದಕ್ಕ ಮಧ್ಯಾಹ್ನ ಪ್ರೈಮನ್ಪುಲೆ ಸತ್ಯ ಹೆಂಗಿತ್ತೇರು ಕಂತು ಕೊರ್ಪರ ಮೀನು ಪಲ್ಲೆ ಲೈಕೊರ್ಲೆ ಈರೆಂಕ್ ಕಂತು ಕೊರ್ಪರ ಪಲ್ಲೆ ಮೀನು ಕೇಶವನ್ನ ಹೋಟೆಲ್ದ ಪುದರ್ದಾದೆ ಕೇಶವನ್ನ ಇನ್ನು ಹೋಟೆಲ್ದ ಪುದರ್ದಾದೆ ಅಸ್ರಪು ಮೀನ್ ಕಡುಪು ಎಂಕ್ ಬಂಗುಡ ಕಡುಪುರ್ಲೆ ಮಲ್ಲ ಮಲ್ಲ ಮುರುಮೀನು
ಈ ರಾವಲಿ ಮಾರ ಕೋಡ ಬೈದಿನೇ ಇಜ್ಜದೆ ನಾನು ಕಾತು ಕಾತು ತೂ ಯಾನ್ಕೆ ಏನೊಂದಿತ್ತೆ ಎಂಗಲ ಹಸ್ರ ಬೈಜಿರು ಮೀನು ಬತ್ತೊಂದು ಕೊಡ್ತೆಲ್ಲ ಈಗ ಕೇನು ಹೊಡ್ಚಿ ಯಾನ್ಕೇನು ನೆನೆ ಬಿಡ್ತೆ ಕೊರ್ನದೇತನು ಹೆಜ್ಜಿನ ಹೆಜ್ಜಿ ಕೊರ್ನದೇತನೆ ಮೀನ್ ಕೊರ್ಲಿ ಹಸ್ರ ಪೆಂಕ್ ಮೀನ್ ಕೊರ್ಲೆ ಮೀನ್ ಇಜ್ಜಿ ನೂದಕ್ಕೆ ಕೊಡ್ದು ಅಮ್ಮಡಕ್ಕೆ ತಿರ್ತು ಕಡುಪುಡ್ದೆ ಮೀನಿತ್ತನ ಪತಮಲ್ಲ ಅದು ಅಮ್ಮನ ಸುದ್ದಿ ಹೆಜ್ಜಿ ಕೇಶವಣ್ಣ ಇರ್ನ ಹೊಟ್ಟೆದ ಪುದರ್ಪಲ್ಲೆ ಪುದರ್ಪಲ್ಲೆ ಕೇಶವಣ್ಣ ಇರ್ನ ಹೊಟ್ಟೆಲ್ದ ಎಸ್ ದಾದೆ ಎಸ್ ಒಂಜಿ ದಾದೆ ಒಂಜಿ ಅರೋಲೇರು ಎಸ್ ಪಿ ಶಿವಾಜಿ ಓಲೇರು ಕುಡ್ಲಾ ಬನ್ನಾಗ ಕೊರ್ಪೆ ಓಕೆ ಕುಡ್ಲಾ ಬನ್ನ ಕೊರ್ಲೆ ಪಲ್ಲೆ ಕುಡ್ಲಾಡ ಬೈದೆ ಬಂದು ಪಲ್ಲೆ ಅವೇ ಎಂದೇ ತೊಂದ್ರೆ ಪಂಡತಿ ಎಸ್ ಒಂಜಿಗೆ ದಾದ ಅಂಚ ಬಂಡ ಹೋಟೆಲ್ ದಬ್ಬುದಾರೆ ಎಸ್ ಒಂಜಿಗೆ ಪ್ರವೀಣ್ ಪುತ್ತೂರ್ ತುಲೆ ಎಸ್ ಒಂಜಿಗೆ ದಾದನ ಇಸ್ ಒಂಜಿ ದಕ್ಕೆ ಬೆಲೆ ದಕ್ಕೆ ಬರಡ ಬರ್ಪೆ ದಕ್ಕೆ ಬರ್ತಿದ್ದೆ ಓಲು ನಾಡ್ನೆ ನಾನು ಈ ರೇರು ಬಂಡದೆ ಅನ್ನ ಓಲು ಉಪ್ಪರ್ ಬಂಡದ್ ನಾಡ್ನು ಇಂಕ ನೆಟ್ವರ್ಕ್ ತಿಕ್ಕುಜ ಜಸ್ಟ್ ಅಂತಲೇ ಮೂಲಿಲ್ಲ ಸೂಪರ್ ಈಸಿ ಲೋಕೇಶ್ ಥ್ಯಾಂಕ್ ಯು ಸೂಪರ್ ಬಾಯ್ ಹಾಯ್ ಹಲೋ ದೇರು ಒಕ್ಕಡ ಬ್ಲಾಗ್ ಲೈಕ್ ಕೊಡಿ ಆಯ್ತಾ ವಾಚ್ ಓವರ್ ಕಮ್ಮಿ ಸಾಧ್ಯತೆ ಬಿಸಿ ಲೋಕೆ ಸೂಪರ್ ಓಕೆ ತಂದೆದು ಇದಕ್ಕೆ ಬುಲೆ ಬಾಯ್ ಒಕ್ಕಡ ಬ್ಲಾಗ್ ಹಾಯ್ ಹಲೋ ನಾನು ಲೈವ್ ಮಾಡಬೇಕು ಬಾಯ್ ಓ ಇವತ್ತು ಲೈವ್ ಉಂಟಾ ನಿಮ್ಮದು ಡಿ ಸಿ ಬರ್ತೇರ ಅಂತೆ ಡಿ ಸಿ ಬರ್ತೇರ ಅರೆಗಿನಿ ರಜೆ ಡಿ ಸಿ ಆರೇತ ಪುರ ರಜೆ ಕೊರ್ಪು ನಮಗ ಕೂರುತಿ ಎಂತ ಕೂರುದು ಸೂಪರ್ ಲುಕಿಂಗ್ ಮೀನ್ ಇದೇ ಬೇಡ ಅಂತ ಹೇಳುದು ನಾನು ಓಕೆ ಕೊಕ್ಕಡದಾರು ಬರ್ತೀವಿ ಅವು ಏರಿಯೇ ಕೊಕ್ಕಡದ ಏರು ಚಾನಲ್ ಉಂಡಾರೆ ಈಗ ಯಾರು ಸಹ ಬರಲಿ ಆಯ್ತಾ ಕೊಕ್ಕಡ ಬರಲಿ ಮತ್ತೆ ಎಂತ ಸಿನಿಮೆ ಬಿಸ್ನೆಸ್ ಪ್ರಾಡಕ್ಟ್ ಯಾರು ಕೂಡ ಬರಲಿ ಆದರೆ ಬ್ಯಾಡ್ ಕಮೆಂಟ್ ಮಾತ್ರ ಹಾಕಬೇಡಿ
ಕೊಕ್ಕಡದಾರು ಆರು ಭಾಷೆ ತುಳುವ ಕೊಕ್ಕಡದವರೇ ಚಾನಲ್ ಉಂಟಾ? ಬ್ಯಾಡ್ಗ ಮನ್ ಪಾಡ್ ಜನ ಯಾವ ಐಕ್ ಬನ್ನಿ ಆಡ ಚಾನಲ್ ಉಂಡಕ್ಕೆ ಬಪ್ಪತ್ತೆ ತುಲಿಗೆ ಅಂದ್ರೆ ಅವಸ್ಥೆ ಇಂಕ ಐತಿ ಈ ನೈಟ್ ನೆಕ್ ಮಾತ್ರ ಬ್ಯಾಡ್ರಿ ಸ್ಟೇಜ್ ಕೇಶವನ್ನ ಪೋಯರಾ ಕೊಕ್ಕಡೆಯವರೇ ಚಾನಲ್ ಉಂಟಾ? ಬ್ರೂ ಕೊಡ್ಬೇಕಾ? ಗುರ್ತಂಡೇರಿ ಈಗ ಬ್ಲೂ ಕೊಡ್ಬೇಕಾ? ಓಕೆ ಕೊಡ್ತೇನೆ ರೀ. ಲೈಕ್ ಕೊಡಿ ಆಯ್ತಾ? ಬ್ಲೂ ಕೊಟ್ಟೆ ಆಯ್ತಾ ನಿಮಗೆ? ಒಂದು ಲೈಕ್ ಕೊಡಿ. ಈಗ ಸುರುಟೆ ಪಲ್ಲೆ ಬರ್ತೇನೆ ಬಂದು ಅಂದಂದು ಎಂಕಲ್ಲ ಕುಡ್ಲ ಟೀಮ್ ಸುರುಕೆ పండేయాను దాల పండ్రెజ్జకులు ఉండు అక్క ఫ్రెండ్ ఉండు ఫ్రెండా? ఓకే ఓకే ఫ్రెండ్ అయినా ಒಂದು ನಿಮಿಷ ಮೀಟ್ ಮಾಡ್ತಾರೆ ಅದು ಗೊತ್ತಿಲ್ಲ. ಓಕೆ ಓಕೆ ಥ್ಯಾಂಕ್ಸ್ ಆಯ್ತಾ? ಒಂದು ಲೈಕ್ ಕೊಟ್ರಾ? SP ಶಿವಾಜಿ ಒಳ್ಳೆಯದು ತೋಜು ಜೊತೆ ಸೂಪರ್ ಥ್ಯಾಂಕ್ ಯು. Super, super. Thank you, Ashraf. Thank you. Thanks, Avi. ಚೂರು ಎನ್ನ ಪ್ಲೇಸಿಗೆ ಬರ್ತೇವೆ. ಎನ್ನ ಪ್ಲೇಸಿಗೆ ಬರ್ತೆ ಏಪಲ ಕುಲ್ಲಿನ ಓಕೆನಾ? ಬನ್ನಿ. ये शौक दम्बू तो ले गया ये तो शौक उन्हें दम्बू
ದೊಂಬುದಿಲ್ಲ ಮನೆಗೆ ಹಾಕೊಂಡೊಂಬೆನ್ನ ಪ್ಲೇಸ್ ಬಿಡುದು ಪೋಚಿ ಅವಲೆ ಕುಲ್ಲೆ ದಾಯಿಗೆ ಬ್ಯಾಡ್ ಕಮೆಂಟ್ ಕುರ್ತಿ ಎಂತ ಗೊತ್ತಿಲ್ಲ. ಸೂಪರ್ 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 ಥ್ಯಾಂಕ್ ಯು. ಅವಲಾಕ್ಲು ಮೊಬೈಲ್ ತೊಗೊಂಡಿಲ್ಲ ಗೊತ್ತಿಲ್ಲ. ಮೊಬೈಲ್ದು ಒಂಚೂರು ಸೌಂಡ್ ಬರ್ತಾನೆ ಯಾವ ಕಾಪಿ ರೈಟ್ ಬೂರು ಐಕ್ ಬೊಕ ಮೀನಿಜ್ಜ ದಾರ ಗಂಜ ಉಪ್ಪಡೇಟ್ ತೆತ್ತಿ ಮೀನಿಗೆ ಅಂತ ಕಷ್ಟ ಬಂತ ನಾನು ಬಿಡ್ಸೋ ಅಲ್ಪ ಲೈಕ್ ಬರ್ತೀನಿ ಅಂದೆ ಅಲ್ಪ ನೆಟ್ವರ್ಕ್ ಒಂಚೂರು ಪ್ರಾಬ್ಲಮ್ ಬರ್ಬಿಡಿ ನೆಟ್ಟ ಅಂಡ ಮನ್ಲೇಜಿ ಒಂಚೂರು ಪರ್ವಾಯಿಜಿ ಓಲೇರು ಪೂರ ಬತ್ತಿನಗಳು ಪೋಯಿನತ ಏರ್ಲಿಜ್ಜಿ ಚಿಕನ್ ಮನ್ಪುಲೆ ಯಾನು ಮೀನು ಕಡೆ ದಾಂಡಿ ಕೂಡ ಚಿಕನ್ ಓಡೆ ಮನ್ಪುನವೇನು ಮೀನು ಬರ್ಪುಜಿ ಮಾರನೇಟೆ ಮಸ್ತ್ ಕಮ್ಮಿ ಮೊಗಲು ಟೆಂಪಡ್ ಕನಪೇರತ್ತೆ ಟೆಂಪಡ್ ಬಕ್ಕ ಗಾಡಿ ಮಾತ ಮಸ್ತ್ ಕಮ್ಮಿ ದಾದ್ಮ ಮೀನು ಬರ್ಕೊಂಡು ಅದೇ ಬರ್ತದೆ ಸೀದಿ ಮೀನು ಅದೇ ಬೇದಜ್ಜ ಇದು ಆಳಜಿ ಅಗೆಲ್ಲ ಖುಷಿ ಬಕ್ಕದಾದ ಅದೇ ಆಕಾರ ಬರ್ತು ಅಂತೆ ಅದೇ ಆಟೆ ಬಲ್ತಾನ ಇತ್ತು ಜರಿ ಇರ್ಲ ಇತ್ತೇನು ಅಂದಿ ರೇಟ್ ಅಂಚೆನೆ ಉಂಡು ದಾಕುಲು ಇಲ್ಲ ಡೇರ್ಲ ಬರದಲ್ಲಿ ಅದೇ ಗಾಯ ಕಂಚ ಅಂತ ಅಂದ ಬಿರಿ ಎಲ್ಲ ಬರ್ತದೆ ನನ್ನ ಮಕ್ಕಳು ಬರ್ತದ ಅಂತ ಇದ್ದಿತ್ತು ಅಂತ ನನ್ನ ಮಕ್ಕಳು ಎಲ್ಲ ಬೇತೆ ಎಲ್ಲ ಬರ್ತದೆ ನಾನಲ್ಲ ಈ ಬಂತಳು ಹಾಗೆ ಒಂದು ಮುಟ್ಟು ನಾವು ಎಲ್ಲ ಇದ್ದಿಗೆ ಬೈಲಿ ಎಲ್ಲ ಬೈಜು ಇಜ್ಜಿಗೆ ಎಲ್ಲ ಬರಗೆ ಒಂದು ಆಟಿಗಾರಿ ಬರ್ತದೆ ಅಂತ ಚಿಕ್ಕಮಂಗ್ಳೂರು ಹಾಂ ಹಾಂ ನಿಂತಲ್ಲ ಹಾಂ ಫುಲ್ಲೇ ಬಾಲೆ ಭಾಳ ಅಂಚೆ ಕಲ್ಪಿ ಕೇಳಿ ಜರ ಈ ಬಂದರೆ ಎಲ್ಲ ಬುಡ್ಪ ಅಂದ್ರೆ ದಾಗಿ ಅಂದ್ರೆ ಹೆಂಗೆ ದಾನಿನ ಇದ್ದಿರಲ್ಲ ಕಲ್ಪು ನಾಯನ ಕಿರಿಕಿರಿ ಯಾರ ಬರ ಹೌದಾ ಎರಡು ಬರ್ಸ ಬತ್ತಿಲಕ್ಕ ಬತ್ತೀರು ಇತ್ತ ಏರ್ಲ ಇಜ್ಜಿ ಅನ್ನ ಅಂದೆ ತಿರ್ತೊಂದಿಲ್ಲ ಸ್ವಂತ ಇಲ್ಲ ಪೋಯಿರ್ಗೆ ಹೋಳಿಗೆ ತಿರ್ತು ತಿರ್ತು ಬಂಡ ನಾವು ಇಟ್ಟು ಹೋಗ್ತದೆ ಮೂಲು ತಿರ್ತು ಅಲ್ಪ ಅಲ್ಪಮ್ಮ ನಾವು ಕುಂದಿನ ತಿರ್ತು ಅಲ್ಪ ತಿರ್ತಿರು ಅಲ್ಪ ಇತ್ತೇಗೆ ಬುರ ಖಾಲಿ ಇದು ಇಲ್ಲಿ ಜವಳು ಲೈನ್ದು ಪೈಪ್ ನೀರು ದಕ್ಕೆ ಅವಲ ಬರ್ಸಿ ಅವಳು ಇತ್ತಂಗೆ ಬರ್ಸಿ ಬರ್ಸಿ ಹಿಂಗೆ ಬರ್ಸಿ ನನಗೆ ನಾಲ್ಕತ್ತು ಹಿಂಗೆಲ್ಲ ಬರ್ಸಿ ಉಂಟು ನಿಮ್ಮ ಪಿಟ್ಟು ಮಾಡ್ತಿರ್ತೀರ ಬುದ್ದು ಗೊತ್ತಿದೆ ಬರ್ಸಿ ಹಿಂಗೆ ಅಂದಿ ಬರ್ಸ ಬತ್ತಿಲಕ್ಕನ ಹೊರಾನೆ ಬತ್ತೀರಿ ಇತ್ತೆ ಬರ್ಸ ಬತ್ ಬೋಂಡ್ ಹೊರ ಜೋರ್ದ ಬರ್ಸ ಅವು ಹಿಂದಿ ಬಿರೋದು ಹಿಂದಿದಾಗ ಪಾತಿರ ಅಗ್ಲದ ಆಗ್ತದೆ ತುಂಜಾಲ ಇರ್ತದೆ ಪೋಯಿನಿಗೆ ಇಲ್ಲಿಗಾಡ್ರು ಪೋಯಿನಿಗೆ ಅಲ್ಲಿ ಹೋಲ್ ನೀರು ಬತ್ತ ನಲ್ಪ ಪಿರೋದ ಟ್ಯಾಂಕಿ ಬತ್ತ ಹಾಕ್ಲಿ ಹಿಂದಿ ತಕ್ಲಿ ಕೂಡ ಹಾಕ್ಲಿ ಅವೇ ಹಚ್ಚಲ್ಲ ಅವತ್ತು ಅದು ಪಿಟ್ಟು ಮಾಡ್ದೇವ್ರಿಗೆ ಆಕಳು ಗೊಂಚಿದ್ದೇವ್ರಿಗೆ ಬಡಾಯಿ ಎಂತ ಅದು ಅರ್ಥ ಆಗುದಿಲ್ಲ. ಬದಾಯಿ ಅಕ್ಕನ ಅಸ್ರಪ ದಾದಿ ಬರೀತೀನಿ ಕೊಕ್ಕಡದ
ಬದಾಯಿ ಅಕ್ಕದ ಅದೇವು ದಾದೇವು ಮೆಸೇಜ್ ಬರ್ದೀನಿ ಕೊಕ್ಕಳದಾಯೆ ಎಂತ ಮೆಸೇಜ್ ಅರ್ಥ ಆಗ್ಲಿಲ್ಲ ನಿಮ್ದು ಮೆಸೇಜ್ ಮಾಡಿ. ಉಳ್ಳಿ ಅಲ್ಲ ಅಂಚತ್ತ ಒಂದು ಮೆಸೇಜ್ ಬರ್ತದೆ ಬಡಾಯಿ ಬಂದ ಅದೇ ಅವರಿಗೆ ಕಮೆಂಟ್ ಮಲ್ಪರೆ ತೆರಿ ಪೂಜಿ ಅಂದ ಹೋಗು ಭಾಷೆ ಯಾರು ಭಾಷೆ ಹೋಗು ವಾ ಭಾಷೆದಾರ ಪಲ್ಲೆ ಮಲಯಾಳಂ ಮಲಯಾಳಂ ಹೌದಾದೆ ಬಡ್ಡ ಹಿಂದೆ ಬರೀತೀರಿ ಅರ್ಥ ಒಂದಿಜ್ಜೆ ಇಂಕ ಕನ್ನಡ ಪಾಠದಲ್ಲಿ ಅದೇನು ದಕ್ಕು ದುಕ್ಕಿದ್ದ ಪಾಡ್ಲಿ ಹೆಂಗ ಅರ್ಥ ತಾಂಡ್ ಅಂದ ಅದಾದೆ ಅಂಚ ಬಂಡ ದಾದ ಎಂಚ ಬಂಡ ದಾದ ಎಂಚ ಬಂಡ ಕೇಶವನ असर बेंग अर्थ इजिदादेವು ಚುರ್ಬನ್ ಪರ ಕೆಲವು ದೂರ ಅರ್ಥ ಬುಜಿ ಇದು ಬಡಾಯಿ ಉಡುಪಿನ ಅಕ್ಕ ಕನ್ನಡ ಬಂಡಲ್ ಬನ್ಪೇರು ಎಂದಾದ ಬಂಡಲ್ ಬಿಡ್ತಾಯನಾ ಕೊಕ್ಕಡೆಯವರು ಎಂತ ಬಂಡಲು ದಾದೆ ಬಂಡಲು ಆಡ ದಾದ ಬಂದು ಬಂಡಲ್ ಬಂದ್ರೆ ಕೊಕ್ಕಡೆಯವರೇ ನಿಮ್ಗೆ ಎಂತ ಹೇಳಿದ್ದೇನೆ ಬಂಡಲ್ ಹೇಳಲಿಕ್ಕೆ ಕೇಶವನಾದಾಯಿಗೆ ಅಂಚ ಬನ್ನಿ ಬಂಡಲಿಂದು ಅಯ್ಯಡ ಕನ್ನಡ ಕೀಬೋರ್ಡ್ ಇನ್ಸ್ಟಾಲ್ ಮಲ್ಪಂಡೆ ಅಂದ ಅಸ್ರಬ್ಬಾಯ್ ನಿಮಗೆ ಅವರ ಪರಿಚಯ ಉಂಟಾ ಉಂಡುಗೆ ಯಾರನ್ನ ಫ್ರೆಂಡ್ಗೆ ಯಾರು ಐಕಾರ್ ಪೇರು ಕನ್ನಡ ಆ್ಯಪ್ ಇನ್ಸ್ಟಾಲ್ ಮಾಡ್ಪಾರ ಐ ಮಳೆದಾಗೆ ಮಾರ್ರೆ ಯಾವಲ್ಲ ಮಳೆಯಲ್ಲಿದ್ದ ಶಾರ್ಟ್ ಬಾರ್ದ ಐಕ ಬೇರೆ ಮಳೆಯಲ್ಲಿ ಪಾತಿರು ಬಂದ
ಸಿಕ್ಕೆ ಕೇಶವನ ಅಸ್ರಫ್ ತುಳು ಪಾತಿರ್ವೀರಿ 4 ಜನಲ್ಲೇರು ఇక్కడ దాదయ్య అక్క ಅಂಚ ದಾದಯ್ಯ ಅಕ್ಕ ಕೇಂಡಿರು ದಾಲ ಇಜ್ಜಿ ಈರು ಕಮೆಂಟ್ ದಾದೆ ಪಂಡಿನಿ ಕೇಂಡಿನಿ ಕಮೆಂಟ್ ದಾದೆ ಪಂಡಿನಿ ಕೇಂಡಿ ಕನ್ನಡ ಬರ್ಪುಜಾ ಕನ್ನಡ ಬರೋದಿಲ್ವಾ? ನಮಗೆ ಉಂಟು ಪರಿಚಯ ಬ್ರೋ, ಅವರಿಗೆ ಫಸ್ಟ್ ಚಾನೆಲ್ ಓಪನ್ ಮಾಡಿದ್ದು, ಹಾಗಾಗಿ ಅವರಿಗೆ ಸ್ವಲ್ಪ ಮಿಸ್ಟೇಕ್ ಆಯಿತು. ಕೊಕ್ಕಡ ನಿಮ್ಮ ಹೆಸರೇನು? ಅವರ ಹೆಸರು ಗೊತ್ತಿಲ್ಲ. ಕೊಕ್ಕಡ ಅದನ್ನ ಹೆಸರು ಗೊತ್ತಿಜ್ಜಿ. ಕನ್ನಡ ಬರ್ಪುಣಾರೀಗ ಪಾತ್ರ ಅರ್ಥ ಆಪುಣ ಕನ್ನಡ? ಕೊಕ್ಕಡದವರು ನಿಮಗೆ ಕನ್ನಡ ಅರ್ಥ ಆಗ್ತದ? ಹೆಸರೆಂತ ನಿಮ್ಮದು? ಒಂದು ನಿಮಿಷ. ಇಂಥವರಿಗೆ ಬನ್ನಿ ನಿಮ್ಮ ನಿಮ್ಮ ಒಟ್ಟಿಗೆ ಇದ್ದಾರಾ? ಅವರು ನಿಮ್ಮ ಒಟ್ಟಿಗೆ ಇದ್ದಾರಾ? ಕೇಶವನಿಗೆ ಹೇಳ್ತಿದ್ದಾರೆ ನಿಮ್ಮ ಒಟ್ಟಿಗೆ ಇದ್ದಾರಾ? ಇಲ್ಲ ಬ್ರೋ, ಅವರಿಗೆ ಫೋನ್ ಮಾಡಿದ್ದೆ. ಹೌದಾ? ಹೌದಾ? ಅದೇ ಗೊತ್ತಿಲ್ಲ. ಯಾರು ಪಾತಿರ್ಕೊಂಡ ಗೊತ್ತಿಜ್ಜತೆ ಮಿಸ್ಟಿಕ್ ಹೊರಾಂಡ ಮಲ್ಲಿಜ್ಜಿ ಗೊತ್ತಾಂಡೆ ಹೊರಾಂಡ ಮಲ್ಲಿಜ್ಜಿ ಬುಕ್ಕ ಗಡಿ ಗಡಿ ಪಾನ್ ನಂದಿತ್ತು ಅರ್ಥ ಹೆಂಗೆ ಕರ್ತಾಪು ಜರೆಗೆ ಕರ್ತಾಪು ಬೇತಗ್ಲೆ ಕರ್ತಾಪು ಹೆಂಗೆ ಕರ್ತಾಪು ದಾದಾ ಅಕ್ಕ ದಾಲ ಇಜ್ಜಿ ಅಸ್ವಪ್ಪನ ಹಿರಿಗೂ ಚಾನೆಲ್ದ ಬಗ್ಗೆ ಗೊತ್ತತೆ? ಅರೆ ಗೊತ್ತುಂಟು. ನೀನು ಕನ್ನಡ ಕೀಬೋರ್ಡು ಇನ್ಸ್ಟಾಲ್ ಮಲ್ಪರ ಪಂತ ಅಂದ ಕನ್ನಡ ಅವು ಆಯ್ಕೆ ಮಂತೆನ ದಾದನ ದಾದ ಅಕ್ಕಗೆ ಏನೊಂದಿಲ್ಲೆ. ಕೊಕ್ಕಡ ನಿಮ್ಮ ಹೆಸರು ನೇಮ್ ನಿಮ್ಮ ಹೆಸರೆಂತ? ಆಯ್ ಕನ್ನಡ ಭಾಷೆ ಬರ್ಪುನೇಜ ಪಾತೆಲ್ಲ ಬರ್ಪುಜ ಓದರ್ಲ ಬರ್ಬಲ್ಲ ಸೆಕೆ ಮಾರಬ ಕನ್ನಡ ಸೆಕೆ ಮಾರಬೋ ಓ ಕೊಕ್ಕಡ ದಾದ ಮಾತ್ರ ಗೊತ್ತಾ? ಅಲ್ಲಿ ಕೊಕ್ಕಡಕ್ಕೆ ದಾದ ಮಾತ್ರ ಗೊತ್ತು. ಓ ದಾದ 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 ಅಕ್ಕ ಅಯ್ಯ ಓ ಬಾಯ್ ಬೇತ ಭಾಷೆ ಬರ್ಪುಜೆ ಅಶ್ರಫರಿಗೆ ಬೇತ ಭಾಷೆ ಬರ್ಪುಜ
ಬೇತಿಜ್ಜ ಭಾಷೆ ಅಶ್ರಪಣ್ಣ ಎಂಕ್ ಮಾತ ಭಾಷೆಲ ಬರ್ಪುಂಡು ಅಂಚ ಪಂಡಿನಿ ಆಯ್ಡ ಸರಿ ಮೆಸೇಜ್ ಮಲ್ಪರೆ ಇದು ಮಲಯಾಳ ಲೇಟ್ ಬರಂಡ ಬರಂಡ್ರ ದಾದ ಪನ್ಪರೆ ಬರ್ಪುಂಡು ಒಂತೆ ಮಿಸ್ಟೇಕ್ ಆತುಪ್ಪು ಅಂದು ఆయన ಭಾಷೆ ಓಪಲ್ನಿ ఆయన ಭಾಷೆ ಓ ಅಸ್ರಪ್ಪು ఆయన భాష ఒక్కడ పాతేజి నల్లమల్లెజ్జి ಗೊತ್ತಾಂಡೆ ಶಬ್ರಿನ ಶಬ್ಬು ಹಾಯ್ ಅಕ್ಕ ಬನ್ನಿ ಬನ್ನಿ ಇವತ್ತು ಸ್ವಲ್ಪ ಬೆಳಿಗ್ಗೆ ಮಾಡೋಣ ಅಂತ ಹೇಳಿ ಹಾಯ್ ಅರವಿಂದ್ ಕಲಾಲ್ ಅರವಿಂದ ಕಲಾಲ್ my favorite song is Singam then say hi ಮಲಯಾಳ ಕಾಸರಗೋಡು ಭಾಷೆ ಅಂದು ಸೌಂಡ್ ವಾಲ್ಯೂಮ್ ಹೈಟ್ ಪ್ಲೀಸ್ ಸೌಂಡ್ ವಾಲ್ಯೂಮ್ ಅಕ್ಕ ಸೆಕೆ ಆಪುಂಡೆ ಎ ಸಿ ಪಾಡ್ಲೆಕ್ಕ ಇಜ್ಜಿ ಬಾಡಿಗೆ ಇಲ್ಲ ಎ ಸಿ ಪಾಡ್ಲೆ ಇಂಚ ಒಂದು ನಿಮಿಷ ಅಂಚೆ ನಂತರೆ ಮೈ ಫೇವ್ರೆಟ್ ಸಾಂಗ್ ಯಾವುದು ಅಂದಿ ಸೆಕೆ ಪುಂಡು ಸಬ್ರಿನ ವಿಷಯವಾಯ್ನ ಅವ್ರ ಭಾಷೆ ಪಾತಿರುನಿ ఏసీ ఈ బాడీలో ఏసీ పాడిన పోనకు తుమ్మని కొనుక్కునేరు ಸಾಂಗ್ ವಾಲ್ಯೂಮ್ ಹೈಡ್ ಮಾಡ್ಕೊಡಿಗೆ ಏನು ಸಾಂಗ್ ಪಾಡ್ತಿಜ್ಜದ ನೀ ಸಿಂಗಮ್ ದೆನ್ ಸಾಂಗ್ ಪ್ಲೇ ಪ್ಲೀಸ್ ದಾದಗೆ ಮಾರ್ರೆ ನಾಷ್ಟ ಮಲ್ತಾರ ದಾದ ತಿನ್ಯಾರೆ ಎಂಕ್ ನಾಷ್ಟ ಮುಡೆ ಸಬ್ರಿನ ಎಂಕ್ ಮುಡೆ ಕಾಸರಗೋಡು ಎಂದ ಚೆಲ್ಲಿರು ಎಂದ ಚೆಲ್ಲರು ಮೈ ಫೇವ್ರೆಟ್ ಸಾಂಗ್ ಕೇಶವಣ್ಣ ಯಾರಂಜ ಫೇವ್ರೆಟ್ ಸಾಂಗ್ಗೆ ಸಿಂಗಮ್ದ ಒಂಚೂರು ಪಲ್ಲೆ ದಿಸ್ ಈಸ್ ಪ್ಲೇ ಸಾಂಗ್ ಪ್ಲೇ ಮಾಡಲಿಕ್ಕಿಲ್ಲ ಅರವಿಂದ್ ನೀ ಸಿಂಗಮ್ ದೆನ್ ಮೂಡೆ ಮುಗಿದಿಜಾಕ ಇನಿ ಮೀನು ತಿನ್ನಿ ಇಜ್ಜಿ ಮೀನು ಕಡೆರೆ ಪಾಡ್ದೆ ಕನರ ಬೈಜಿನಿ ಮೀನು ಗೊತ್ತುಜ್ಜಿ ತಪ್ಪಾಗಿದ್ದರೆ ಕ್ಷಮಿಸಿ ಅಕ್ಕ ಪರವಾಗಿಲ್ಲ ಯಾಕೆ ಮೇಡಮ್ ಅಂದರೆ ನಮಗೆ ಲೈವ್ ಮಾಡುವಾಗ ಪ್ಲೇ ಇದು ಯಾವುದಾದ್ರೂ ಪದ್ಯ ಆನ್ ಮಾಡಲಿಕ್ಕಿಲ್ಲ ನಮಗೆ ಕಾಪಿರೈಟ್ ಬೀಳ್ತದೆ ಮತ್ತು ಚಾನಲ್ ಸ್ಟ್ರೈಕ್ ಆಗ್ತದೆ ಸ್ಟ್ರೈಕ್ ಊಡು ಇತ್ತೆ ಅಂಜಿಗೆ ರೇಟಿ ಕಮ್ಮಿಗೆ ಅಂದ ಸಬ್ರಿನ ಗೊತ್ತಿಲ್ಲ ಶಬ್ಬು ಯಾನ್ ತಿನ್ಪುಜಿ ಮಂಜಿ ಮೀನು ತಿನ್ಪುಜಿ ನಿಮಗೆ ಕನ್ನಡ ಬರ್ತದಾ ಅರವಿಂದ್ ಯಾನ್ ಮೀನು ತಿನ್ಪೆ ಮಾಂಜಿಪುರ ತಿನ್ಪುಜಿ ಸಬ್ರಿನ ಹಿಂಗಿಷ್ಟಜ್ಜಿ ಈ ಸಿಂಗಮ್ದನ್ ಸಾಂಗ್ ಅಂದರೆ ತುಂಬ ಇಷ್ಟ ನನಗೆ ಅದು ಸಾಂಗ್ ಹಾರ್ಟ್ ಟಚ್ ಇದೆ ಈ ಸಾಂಗ್ ಹೌದಾ ನಾನು ಇದರಲ್ಲಿ ಹಾಕಿದ್ದೇನೆ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೇನೆ ಅದು ಸಾಂಗಾ ಮಲಯಾಳಂ ಅಕ್ಕ ಗರಿ ಮೀನು ಹಾಕೋರು ಇಲ್ಲೆಂಗೆ ಕೋಳಿ ಸುಕ್ಕ ಹಾಕೋರು
ಉಕ್ಕಸ್ರಪ್ಪು ಕರಿ ಎಂದ್ರ ಹಾಕರು ಗೊಂತುಂಡ ಇಪ್ಪ ಕೋಳಿಗೆ ರೇಟ್ ಎತ್ತರಂಟು ಗೊಂತಿಲ್ಲ ಮೀನಿಗೆ ರೇಟ್ ಉಂಡು ಅದಕ್ಕೆ ನಾನು ಎಂದ್ರ ಕೋಳಿ ಬೇಡ ಮೀನು ಬೇಡ ನಾ ಮೊಟ್ಟೆ ಹಾಕ್ರೆ ಮೊಟ್ಟೆ ಕರಿ ಹಾಕ್ರೆ ತಪ್ಪು ಮೆಸೇಜ್ ಮಾಡಿದ್ದೇನೆ ನನಗೆ ಮೊನ್ನೆ ಹಾಗೆ ಆಗಿದೆ ಕೇಳಿ ಕೇಳಿ ಸಾಕಾಯಿತು. ಹೌದೌದು ಸಾರಿ ಯಾರೇ ಗೊತ್ತಿಜ್ಜತೆ ಪಾಪ ಕೊಕ್ಕಡ ಓಕೆ ಓಕೆ ಪರವಾಗಿಲ್ಲ ಆಯ್ತಾ. ಹಾಂ ಅದೇ ಅದೇ ಸಾಂಗ್ ಮೇಡಮ್ ನೀ ಸಿಂಗ್. ಹೌದಾ ಥ್ಯಾಂಕ್ಸ್ ಆಯಿತಾ ಸೂಪರ್ ಆಗಿದಾ. ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನ ಲೈವ್ 8:00ವರೆಗೆ ಸಹ ಉಂಟಾತ ನೈಟು 8 ಗಂಟೆಗೆ 8 PM ನೈಟ್ ಲೈವ್. ನಂದು ಬೈ ಮಿಸ್ಟೇಕ್ ಮೆಸೇಜ್ ಆಗಿದೆ. ಮೊಟ್ಟೆ ಕೊರಡಿಲ್ಲ ಹೌದು ನಿನ್ನ ಕಾಸು. ಹಾಂ ಮೊಟ್ಟೆ ಕೊರಡಿಲ್ಲ ಹೌದು ಅದಕ್ಕೆ ನಾನು ಮೊಟ್ಟೆ ಕೊಂಡೆ ಆಂಟಿ ಚಂದ್ರು. ಮೊಟ್ಟೆ ಕುಂಬರನು ಇಪ್ಪ ಪೋಯ್ತು ಮುಟ್ಟೆ ಕೊಂಡ ತೆಲ್ಲ ಲೈವ್ ಎಂಡ ಹಾಕಿಟ್ಟು ಪೋಯ್ತು ಮುಟ್ಟೆ ಕೊಂತ ಕರಿ ಹೆಂಗೆ ನೋಡಿ ಉಂಡು ಕಲ್ಲಲು ಪಿನ್ನೆ ಮುಟ್ಟೆ ಮಾಕ್ರು ಇಲ್ಲೇ ನೋಕೊಂಡು ಮಕ್ಕಾರ ಹೆಂಗೆ ಪೋಂಡರ ಮೇಲೆ ಉಂಟು ஒரு 200 ರೂಪಾಯಿ ಕೋಳಿ ಕೊಂಬರ ತೆಲ್ಲು ಮೀ ಇಲ್ಲ ಕೋಳಿಗೆ ಅದು ಅರ್ಚ ಮೀನು ಕರಿದು ಅದು ಕಾಯಿ ಆವಲೆ കാശ് ഒഴിഞ്ഞിട്ട് അങ്ങനെ കാശെല്ലാം എത്ത് വെച്ചിട്ട് ಬೇಲಿಯಾಗ ಕೆಟ್ಟಾಂಟು വേലിയാಗ ಕೆಟ್ರೆ ಎಂದ್ರು ಸೆಕೆ ಬಾಬಾ ಎಂದ್ರು ಸೆಕೆ ನನ್ನ ಮೊಬೈಲ್ ಚಾರ್ಜ್ ಇಲ್ಲ ನಾನು ತಿಳಿ ಚಾರ್ಜ್ ಬೆಚ್ಚಿಟ್ಟು ಬಲ್ಕರ್ರವ ತೆಲ್ಲಿಕ್ಕರು ದೌಡೆ ಬರ್ತಾರೆ ನಾನಿಪ್ಪ ಹಂಗಾನೆ ಮತ್ತೆ ಚಾರ್ಜಿಂಗ್ ಬೇಕ್ರೆ ಪಲ್ಕ ಬರೆಯವಲ್ಲ ಅವಳು ಹಿಂಗಾನೆ ಕೆಟ್ಟು ಆಯಿತು. ಇದೇಂದ್ರು ಏನಾದರೂ ಬ್ಯಾಡ್ ಕಮೆಂಟ್ ಇದ್ದರೆ ಬಿಟ್ಟು ಬಿಡಿ ಅಕ್ಕ. ಇಲ್ಲ ನಿಮ್ಮದು ಬ್ಯಾಡ್ ಕಮೆಂಟ್ ಇಲ್ಲ ಆಯಿತಾ. ನೀವು ಸಾರಿ ಕೇಳಿದ್ರಲ್ಲ ನಿಮ್ಗೆ ಗೊತ್ತಿಲ್ಲಲ್ಲ ಹಾಗೆ ನೋ ಪ್ರಾಬ್ಲಮ್ ಟೆನ್ಷನ್ ಮಾಡಬೇಡಿ ಆಯಿತಾ. ನೀವು ನಮಗೆ ಹಾಗೆಲ್ಲ ಇಲ್ಲ ಆಯಿತಾ. ನೋ ಟೆನ್ಷನ್ ನೀವೆಂತ ಟೆನ್ಷನ್ ಮಾಡಬೇಡಿ. ಚಾರ್ಜಿ ಅಮ್ಮ ಮೀಂದ ವಾರ್ನ ಎಂತ ಹೇಳಿ ಅವರು ಕಾಸರಗೋಡು. ಎಲ್ಲಿ ಮೇಡಮ್ ನೀವು ಯಾವ ಲ್ಯಾಂಗ್ವೇಜ್ದವರು? ನಾವು ಹಿಂದೂ ತುಳು ಲ್ಯಾಂಗ್ವೇಜ್. ನೀವು ಯಾವ ಲ್ಯಾಂಗ್ವೇಜು ಪ್ಲೀಸ್ ಗೊತ್ತಾ? ನಮ್ಮದು ಹಿಂದೂ ತುಳು ಲ್ಯಾಂಗ್ವೇಜ್ ಅರವಿಂದ್. ಕನ್ನಡ. ವಾನ್ಯ ಮೀನು ಕರಿ ಹಾಕರು ಒಕ್ಕ ಮೀನು ಕರಿ ಹಾಕರು ಮೀನಿಗೆ ನೋಕೊನಿಪ್ಪ ಎಂದ್ರ ಉಂಟು ವಾರ್ನ ಹಾಕಿ ಉಂಟು ವಾರ್ನ ಆಯ ಉಂಟು ಅವಡೆ ಮೀನು ಬಂತು ಕಾಂಡು ಅಕ್ಕ. ನಂದು ಚಾರ್ಜ್ ಖಾಲಿ ಆಯ್ತು ಅದಕ್ಕೆಲ್ಲೇ ನಾನು ಚಾರ್ಜ್ ಬೆಚ್ಚಿರು. ನಮ್ಮಲ್ಲಿ ಇದೆಲ್ಲ ಟೈಗರ್ ನಮ್ಮಲ್ಲಿ ಇರೋರೆಲ್ಲ ಟೈಗರ್ ಪಿಲಿ. ಓಕೆ ರೀ ಗೊತ್ತಾಯ್ತಾ. ಕನ್ನಡ ತುಳುನಾಡು ಮ್ಯಾಂಗ್ಳೂರು. ಹಾಗೆ ನಮ್ಮ ಭಾಷೆ ತುಳು ಕನ್ನಡ ಹಿಂದಿ ಅದೆಲ್ಲ ಮಾತಾಡ್ತೇವೆ. ಆದರೆ ಇಂಗ್ಲೀಷು ಇಲ್ಲ ಕಲೀಲಿಲ್ಲ ಜಾಸ್ತಿ ಹಾಗೆ.
ಅರವಿಂದ್, ನಿಮ್ಮ ಯಾವ ಊರು? ನಿಮ್ದು ಲೈಟ್ ಬೇಡ ಬೇಡ. ಓಕೆ ಮೇಡಮ್, ಗುಡ್ ನೀವು, ಥ್ಯಾಂಕ್ ಯು. ಲೈಕ್ ಕೊಟ್ರಾ ನೀವು? ಇಂಗ್ಲೀಷ್ ಮೂವಿ ನೋಡಿ ಇಂಗ್ಲೀಷ್ ಬರುತ್ತೀರಿ? ಹೌದಾ, ಇಂಗ್ಲೀಷ್ ಮೂವಿ ನೋಡಿದ್ರೆ ಇಂಗ್ಲೀಷ್ ಬರುತ್ತೆ. ನಾವು ಟಿ ವಿ ನೋಡಲ್ಲ, ಟಿ ವಿ ಇಷ್ಟ ಇಲ್ಲ, ನಾನು ನೋಡೋದಿಲ್ಲ. ಮನೆಯಲ್ಲಿ ಟಿ ವಿ ಇದ್ದರೆ ಅಮ್ಮ ಸೀರಿಯಲ್ ನೋಡ್ತಾರೆ, ಹಾಗೆ. ಟಿ ವಿ ಬೇಡ, ಮೊಬೈಲ್ ಉಂಟಲ್ಲ ಸಾಕು. ಇಲ್ಲ, ಹಾಗೆ ಸ್ವಲ್ಪ ಸ್ವಲ್ಪ ಬರ್ತದೆ, ಆದರೆ ಜಾಸ್ತಿ ಇಲ್ಲ. ಅರ್ಥ ಆಗ್ತದೆ, ವಾಪಸ್ ರಿಟರ್ನ್ ಮಾಡಲಿಕ್ಕೆ ಬರೋದಿಲ್ಲ. ನಾನು 7th ಕಲ್ತಿದ್ದೆ, ಆಯಿತಾ? ನಿಮ್ದು ಯಾವ ಊರು ಅರವಿಂದ್? ಊರು ಯಾವುದು? ನಿಮ್ಮ ಹತ್ರ ಚಾನಲ್ ಉಂಟಾ? ಯೂಟ್ಯೂಬ್ ಚಾನಲ್ ಇದೆಯಾ ಅರವಿಂದ್? ಹೌದಾ, ಮೊಬೈಲಲ್ಲಿ ನೋಡಿ ಮೇಡಮ್. ಆಯ್ತು ಅರವಿಂದ್, ಥ್ಯಾಂಕ್ ಯು. ಇಂಗ್ಲೀಷ್ ನನಗೆ ಬರ್ತಿಲ್ಲ. ಮೊದಲು ನನಗೆ ಇಂಗ್ಲೀಷ್ ಮೂವೀಸ್ ನೋಡಿದ್ದೆ, ಆಮೇಲೆ ಇಂಗ್ಲೀಷ್ ಬಂತು. ಹೌದಾ, ಪರವಾಗಿಲ್ಲ ಅವರೇ, ನಾನು ಕೂಡ ನೋಡ್ತೇನೆ, ಆಯಿತಾ? ಕರ್ನಾಟಕ ಇದೆ, ಆದರೆ ಎಲ್ಲಿ? ಮಂಗಳೂರ, ಬಾಂಬೆನಾ, ಬ್ಯಾಂಗ್ಳೂರ, ಪುತ್ತೂರ? ಕರ್ನಾಟಕ ಎಲ್ಲಿ? ಮ್ಯಾಂಗ್ಳೂರಾ? ಕರ್ನಾಟಕದಲ್ಲಿ ಊರು ಅಂತ ಇರ್ತದಲ್ಲ, ಅದು ಎಲ್ಲಿ? ನಿಮ್ಮ ಊರು ಯಾವುದು? ಹಾಂ, ನೋಡಿ ಮೇಡಮ್, ಇಂಗ್ಲೀಷ್. ಓಕೆ ಅರವಿಂದ್, ನಾನು ನೋಡ್ತೇನೆ, ಆಯಿತಾ? ಸ್ವಲ್ಪ ಸ್ವಲ್ಪ ಕಲಿಯುವ ನಾವು ಸಹ. ಎಲ್ಲರೂ ಕಲಿಬೇಕು, ಎಲ್ಲರೂ ಬೆಳಿಬೇಕಲ್ವಾ? ದಾವಣಗೆರೆ, ಹೌದಾ? ಓಕೆ ಅಲ್ವಾ? ನಾವು ಬೆಳಿಬೇಕು, ನೀವು ಬೆಳಿಬೇಕು, ಎಲ್ಲರೂ ಕೂಡ ಬೆಳಿಬೇಕು, ಎಲ್ಲರೂ ಒಟ್ಟಿಗೆ ಬೆಳೆಯೋಣ, ಒಬ್ಬರಿಗೊಬ್ಬರು ಸಪೋರ್ಟ್ ಮಾಡಬೇಕು. ನಿಮ್ಮದು ಚಾನಲ್ ಇದೆಯಾ ಅರವಿಂದ್? ಯೂಟ್ಯೂಬ್ ಚಾನಲ್ ಉಂಟಾ? ಇದ್ರೆ ಹೇಳಿ. ಹೌದು ಮೇಡಮ್, ನೋಡಿ, ಒಳ್ಳೆಯದು. ಆಯ್ತಾಯ್ತು, ನೋಡ್ತೇನೆ, ಆಯಿತಾ? ಇನ್ನು ಮುಂದೆ ನೋಡ್ತೇನೆ, ಸ್ವಲ್ಪ ನೋಡ್ತೇನೆ. ಇಲ್ಲ ಮೇಡಮ್, ಚಾನಲ್ ಇಲ್ವಾ? ಓಕೆ, ಸಪೋರ್ಟ್ ಮೆಸೇಜಾ? ಥ್ಯಾಂಕ್ಸ್, ಆಯಿತಾ ಅಕ್ಕ. ಇದೀಗ ದಾನೆ ಮೆಸೇಜ್ ಲೇಟ್ ಬರ್ತೀನಿ. ಗೊತ್ತಿಜ್ಜಿ ಕೇಶವನ್ನ, ಮಸ್ತ್ ಲೇಟ್ ಬರೋದುಂಡು. ಮೊಬೈಲ್ ಪ್ರಾಬ್ಲಮ್ ಅದಾದಂದು ಗೊತ್ತಿಜ್ಜಿ, ನೆಟ್ ಪ್ರಾಬ್ಲಮ್ ಗೊತ್ತಿಜ್ಜಿ ಕೇಶವನ್ನ, ದಾದಂದು ಗೊತ್ತಿಜ್ಜಿ ಎನ್ನ ದಾನೆ ಅಂದೆ. ಮೋಹನ್ ಕುಮಾರ್ ಚೌತಿ ತುಯ್ಯರೆ ಪೋಯರ ಕುಡ್ಲಾಗ ಇಜ್ಜೆ ಮೋಹನ್. ನಾನು ಚೌತಿ ತುಯ್ಯರ ಪೋತಿ, ಚೌತಿ ಎಂಕಲ್ಲ ಊರುಡೆ ಉಂಡತೆ, ಅಡೆ ಪೋಡು ಬಂದಿಜ್ಜತೆ. ನಮ್ಮ ಊರು ಚೌತಿ ಪುನಗ ಓಡಾಡೆ ಪೋಡಿಜ್ಜತೆ. ಗಣಪತಿ ಎಂಕಲ್ ಅಲ್ಪ ನೆತ್ತೇನೆ ಅಂಚಾರೆನ್ನೇ ತಂದು ಕೈ ಮುಗ್ಯ. ಯಾವ ಎಂಗ್ಲಿಗಿಲ್ಲದ ಅಲ್ಪ ಎತ್ತಿನ ಗಣಪತಿ ಮಲ್ಲ ಕುಡ್ಲ ಪೋತದ ಈಗ ಎಂಕಲ್ ಪುನಗ ಆರೈತೆ ಪುನ ಉಲ್ಲ ಗಣಪತಿ ಕುಡ್ಲಡ್ಲ ಗಣಪತಿ ಯಾರೇ ನಮ್ಮ ಈ ಊರು ಪುನಲ್ಲ ಗಣಪತಿ ಯಾರೈತೆ ಅಂಚ ಎಂಗ್ಲು ಮೂಲೆ ತಂದು ಕೈ ಮುಗ್ಯ. ಕೋಡೆತ್ತೇನೆ ಕೃಷ್ಣಪ್ರಾಟ್. ಮೋಹನ್ ಇದೊಂದು ಲೈಕ್ ಕೊರಲಿ ಅರವಿಂದ್, ಒಂದು ಲೈಕ್ ಡಬಲ್ ಟ್ಯಾಪ್ ಮಾಡಿ ಕೈ ಬೊಕ್ಕ ಮೋಹನ ಬೊಕ್ಕ ಇರ್ನ ಊರು ಅಲು ಕುಡ್ಲನೇ ಇರ್ನ ಕುಡ್ಲನಾ ಕುಡ್ಲಾಡೆ ಅಂದೆ ಓಲು ನೀರು ಬರ್ಪುಜ ಐಕ್ ಪಾಡ್ಲೆ ಯಾ ನೀರು ಪಾಡ್ರೆ ಕೇಶವನ್ನ ನೀರು ಗಾಡಿ ಬಂದಾಗ ಮೊಬೈಲ್ ಅಂತ ಕೊರ್ಪಾರ ನಾನು ಖಂಡಿತ ಇತ್ತು ತಕ್ಕುವ ಈರಿಂಗ್ ಕೊರ್ಪರ್ ಬಣ್ಣ ಇತ್ತೆ ಮೊಬೈಲ್ ನೀರು ಪಾಡು ಜೋಲ್ ತಕ್ಕುವ ನೆಲಕ್ಕೆ ತಿರ್ತು ಪಾಡ್ರೆ ಕೊರ್ಪರ ಬನ್ನೆ ಆಲ್ರೆಡಿ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಅರವಿಂದ್, ಥ್ಯಾಂಕ್ ಯು. ನೈಟ್ ಲೈವ್ ಇರುತ್ತೆ ಆಯಿತಾ ಅರವಿಂದ್? ನೈಟು 8 PM
ಲೈವ್ ಇರುತ್ತೆ, ಬನ್ನಿ. ತುಂಬ ಜನ ಬರ್ತಾರೆ ಈಗ. ಅವರಿಗೆ ನನ್ನ ಲೈವಲ್ಲಿ ಇರುವವರಿಗೆ ಕೆಲಸ ಉಂಟಲ್ಲ, ಹಾಗೆ ನೈಟ್ಗೆ ತುಂಬ ಜನ ಬರ್ತಾರೆ. ಒಳ್ಳೆ ಮಾತಾಡ್ತಾರೆ, ಒಳ್ಳೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ ನನ್ನ ಹತ್ರ. ಮೋಹನ್ ಒಂದು ಲೈಕ್ ಕೊರ್ಲೆ. ದಾಲಕ್ಕೆ ನಿಕಲ್ಲ ಕಾಸಿಗೆ ರುಚಿ ಅವು ಕೊರ್ಲಿಕ್ಕೆ ರುಚಿ ಒಂಜಿ ಲೈಕ್ಗೇನು 90 ಕನವಲಿಯಾ ಇದು 90 ಕನ್ನಡಿ ಅವು ಬರ್ಪುಜ 90 ಇದೆ ಬರಲೆ 90% ಇದು ಬರಲಿ. ಹೌದಾ, ಓಕೆ ಮೇಡಮ್, ಬಟ್ ನಿಮ್ಮ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಕನ್ನಡ ಮಾತಾಡಿದರೆ ಗೊತ್ತಾಗುತ್ತೆ. ಓಕೆ, ನೀವು ಕನ್ನಡದಲ್ಲಿ ಮಾತಾಡ್ತೀರಲ್ಲ, ನಾನು ನಿಮ್ಮ ಹತ್ರ ಕನ್ನಡ ಮಾತಾಡ್ತೇನೆ ಆಯಿತಾ, ಆಗ ಅರ್ಥ ಆಗ್ತದಲ್ಲ. ಅಂದರೆ ನಮ್ಮ ಇದರಲ್ಲಿ ಕೂಡ ತುಳುನವರು ಬರ್ತಾರೆ, ಅದಕ್ಕೆ ಅವ್ರ ಹತ್ರ ತುಳು ಮಾತಾಡ್ತೇನೆ, ನಿಮ್ಮ ಹತ್ರ ಕನ್ನಡ ಮಾತಾಡ್ತೇನೆ. ಬಟ್ ನೀವು ತುಳುವಲ್ಲಿ ಹೇಳಿದರೆ ಏನು ಅರ್ಥ ಆಗಲ್ಲ. ಹೌದಾ, ನಾನು ತುಳು ಮಾತಾಡಿದ್ರೆ ಅರ್ಥ ಆಗೋದಿಲ್ವಾ? ಓಕೆ, ನಾನು ತುಳುನವರ ಹತ್ರ ಎಂತ ಮಾತಾಡ್ತೇನೆ ಅದನ್ನು ನಾನು ಕನ್ನಡದಲ್ಲಿ ನಿಮಗೆ ಇದೇ ಕನ್ನಡದಲ್ಲಿ ವಿವರಿಸ್ತೇನೆ ಆಯಿತಾ. ಆಗ ನೀವು ಇಲ್ಲಿ ಬಂದರೆ ನೀವು ಇಂಗ್ಲೀಷ್ ನೋಡಿ ಇಂಗ್ಲೀಷ್ ಕಲ್ತ್ರಲ್ಲ, ಹಾಗೆಯೇ ನಮ್ಮವ್ರ ಹತ್ರ ಮಾತಾಡಿ ನೀವು ನಮ್ಮ ಭಾಷೆಯನ್ನು ಕಲಿಬೋದು. ಹಾಗೆ ಸೂಪರ್ ಕೊಕ್ಕಡ, ಥ್ಯಾಂಕ್ ಯು. ಇಲ್ಲ ಮೇಡಮ್, ನೀವು ಕಲೀರಿ, ನಮ್ಮ ಭಾಷೆ ಕಲೀರಿ, ನಾವು ಹೇಳಿಕೊಡ್ತೇವೆ. ಮತ್ತು ನಿಮಗೆ ಸಹ ಅರ್ಥ ಆಗ್ತದೆ. ನಮ್ಮಲ್ಲಿರುವವರೆಲ್ಲ ನಿಮಗೆ ತುಳು ಮಾತಾಡಿಸ್ತಾರೆ. ಅವರು ನಿಮ್ಮ ಹತ್ರ ಮಾತಾಡಿದ್ರೆ ನಾನು ನಿಮಗೆ ಹೇಳ್ತೇನೆ, ಅವರು ಎಂತ ಹೇಳಿದರು ಅಂತ ನಿಮಗೆ ನಾನು ಸ್ಪಷ್ಟವಾಗಿ ಹೇಳಿಕೊಡ್ತೇನೆ. ಕೊಕ್ಕಡ, ನಿಮ್ಮ ಹೆಸರೇನು? ಹೌದಾ, ಯಾವಾಗ ಬರಬೇಕು ಹೇಳಿ ಮೇಡಮ್. ಇವತ್ತು ನೈಟ್ 8 PM ಲೈವ್ ಇದೆ. ಈಗ ಇಷ್ಟು ಜನ ಇದ್ದಾರಲ್ಲ, ನೈಟಲ್ಲಿ ತುಂಬ ಜನ ಇದ್ದಾರೆ. ಬನ್ನಿ, ಎಲ್ಲ ಒಳ್ಳೆಯವರೇ, ಅಣ್ಣ ತಂಗಿ ಅಕ್ಕ ತಮ್ಮ ಅಂಥವರೇ ಇರೋದಾಯ್ತಾ. ಹೌದಾ, ನಮ್ಮ ಊರಿಗಾ? ಬನ್ನಿ ನೀವು ನಮ್ಮ ಊರಿಗೆ ಬನ್ನಿ. ನಮ್ಮದು ಮ್ಯಾಂಗ್ಳೂರು. ಅಕ್ಕ ಒನಸ ಆತೀಜಿ ಕೊಕ್ಕಡ ನನ್ನ ಆವಡು ಒನಸನ್ನ ಲೇಟ್ ಆತೆ ಇಂತೆ ಗಂಟೆ ಟೈಮ್ ಆತಿಜತೆ ಚಾಪರ್ಯ ಅಂಚ ಒನಸು ಆವಡು ನನ್ನ ಆವಡು. ಇರ್ನಾಂಡೆ ಅರವಿಂದ್, ನಿಮ್ದು ಊಟ ಆಯ್ತಾ? ನಿಮ್ದು ಊಟ ಆಯ್ತಾ? ಕೇಶವನ ಪೋಯರ ಗಂಟೆ ಆಯ್ತಾನೆ ಕೇಶವನ ಪತ್ತೊಂಜಾಂಡ ಪದಡಾಂಡ ಅಶ್ರಫ್ ಮೀನ್ ಕಂಡ್ರೆ ಬೇರಿಂಗ್ ಅವನಿತ ಬೇಲೆಂಡು. ಓಕೆ, ಮಲ್ಲಿ ಬಯ್ಯ ಬರಡ ಪಾಪ. ಏನು ಹೇಳ್ತಾ ಇದ್ದೀರಾ ಮೇಡಮ್? ಆ ಕೊಕ್ಕಡ ಅವರಿದ್ದಾರ, ಅವರು ನನ್ನ ಹತ್ರ ಹೇಳಿದರು ಊಟ ಆಯ್ತಾ ಅಂತ ಕೇಳಿದ್ರು. ಊಟ ಆಯ್ತಾ ಅಂದರೆ ಒನಸ್ ಆಂಡ ಅಂತ ಕೇಳಿದರು. ಅದಕ್ಕೆ ನಾನು ಇಲ್ಲ, ಇನ್ನು ಆಗಬೇಕು ಅಂತ ಅಂದೆ. ಇಲ್ಲ ಮೇಡಮ್, 2 PM ಊಟ. ಓ ಹೌದಾ, ಓಕೆ. ಎಂಥದ್ದು ಕೊಕ್ಕಡ, ನಿಮಗೆ ಎಲ್ಲ ಭಾಷೆ ಬರುತ್ತದೆ ಅಲ್ವಾ? ಕೊಕ್ಕಡವರಿಗೆ ಎಲ್ಲ ಭಾಷೆ ಬರುತ್ತದೆ. ಹೌದು, ಇಲ್ಲ ಅವರು ಕನ್ನಡ ಅದು ಆ್ಯಪ್ ಡೌನ್ಲೋಡ್ ಮಾಡಿದ್ರಂತೆ, ಹಾಗೆ ಅವರು ಕನ್ನಡ ಮಾತಾಡ್ತಾರೆ ಈಗ ಕೊಕ್ಕಡವರು. ನೀವು ಬನ್ನಿ ಆಯಿತಾ ಅರವಿಂದ್, ಮತ್ತೆ ಹೇಳಿ ಮೇಡಮ್. ರೈನಾ, ನೀವು ಬೆಂಗಳೂರಾ? ನೀವು ಬೆಂಗಳೂರಿನವರಾ? ಮಳೆ ಇಲ್ಲ ಇಲ್ಲಿ, ಈಗ ಸ್ವಲ್ಪ ಕಡಿಮೆ ಇದೆ, ಬಿಸಿಲು. ಬೆಂಗಳೂರಲ್ಲಿ ಯಾರಿದ್ದಾರೆ?
ರೈನ್ ಇಲ್ಲ, ಮಳೆ ಉಂಟು. ನೋಡಿದ್ರಾ ಕೇಶವನ್ ಎಂತ ಹೇಳ್ತಿದ್ದಾರೆ, ರೈನ್ ಇಲ್ಲ ಅಂತೆ, ಮಳೆ ಉಂಟಂತೆ. ಮಳೆ ಬರುತ್ತೆ ಇದೆಯಾ ಅಂತ ಕೇಳಿದೆ. ಮಳೆ ಬರೋದಿಲ್ಲ ಅರವಿಂದ್, ಮಳೆ ಇಲ್ಲ. ಈಗ ಬಿಸಿಲುಂಟು, ಬಿಸಿಲು. ಮ್ಯಾಂಗ್ಳೂರಲ್ಲಿ ಮಳೆ ಇಲ್ಲ, ಕಡಿಮೆ ಇದೆ. ನಿನ್ನೆ ತುಂಬ ಮಳೆ ಇತ್ತು, ಬೆಳಿಗ್ಗೆ ಸ್ವಲ್ಪ ಮಳೆ ಇತ್ತು. ಇನ್ನೂ ಗೊತ್ತಿಲ್ಲ ಸಂಜೆ ಮಧ್ಯಾಹ್ನ ಬರ್ಬೋದಾ ಅಂತ ಮೇಡಮ್. ಎರಡು ಒಂದೇ ಅದು. ಅದೇ ಕೇಶವನ್ ಹೇಳಿದರು, ಅವರು ಎರಡು ಒಂದೇ. ರೈನ್ ಆ್ಯಂಡ್ ಮಳೆ ಒಂದೇ. ಅವರಿಗೆ ಗೊತ್ತಿಲ್ಲ, ಕೇಶವನ್ ನನಗೆ ಗೊತ್ತಿಲ್ಲ, ಗೊತ್ತಿದ್ದಾ? ಅವರಿಗೆ ಮಳೆ ಬೇರೆ, ರೈನ್ ಬೇರೆ ಅಲ್ಲ ಕೇಶವನ್ನ. ನಿಮಗೆ ಮಳೆ ಮತ್ತು ರೈನ್ ಬೇರೆ ಬೇರೆ ಅಲ್ವಾ? ಅಲ್ವಾ ಕೇಶವನ್ನ? ತಮಾಷೆ ಮಾತಾಡ್ತಾರೆ ಆಯ್ತಾ, ಇಲ್ಲಿ ಬೇಜಾರು ಮಾಡಬೇಡಿ. ನನ್ನ ಚಾನಲ್ಗೆ ಬರುವವರೆಲ್ಲ ತಮಾಷೆ. ಟೆಕ್ನಾಲಜಿಯಾ? ಹಾಗೆ ನಮಗೆ ಇಂಗ್ಲೀಷ್ ಬರೋದಿಲ್ಲ. ಹೌದು, ಅವ್ರಿಗೆ ಬರೋದಿಲ್ಲ, ಅದೇ ಟೆಕ್ನಾಲಜಿಯಾ. ಕಡೆದಾಂಡ ಎನ್ನ ಗ್ರ್ಯಾಂಡರ್ ಉಂಡಿಯಾ? ಟೆಕ್ನಾಲಜಿಯಾ ಮೇಡಮ್, ಹೌದು ಟೆಕ್ನಾಲಜಿ. ಈಗ ಅದಕ್ಕೆ ಅವ್ರು ಹಾಗೆ ಹೇಳಿದರು. ಶೋಭಾ, ನಿಂದು ಪದಾರ್ಥ ಆಯ್ತಾ? ಎಂಥ ಪದಾರ್ಥ? ಎಂಥ ಸಾರು? ಮೀನು ಮಾಡಿದ್ರು ಶೋಭಾ? ಎಬೋ ಇದನ್ನ 4 ಸರ್ತಿ ಕಡೆದು ಇಜ್ಜಿಯ ಕಡೆದಾತು ನನ್ನ ಮೀನು ಬೈಜ್ಜಿಯ ಕಾತೊಂದಿಲ್ಲ. ಬಂದರು ಶೋಭಾ ಬಂದಳು, ಬಂದಳು ಶೋಭಾ ಬಂದಳು. ಇದು ದಾದ ಈತು ಕೊಡ್ತೀವಿ, ಯಾನು ಈತು ಕೊಡ್ತೀವಿ? ನಾನಂತ ಮೀನು ಬೈಜ್ಜಿಯ ಶೋಭಾ. ನನಗೆ ಮೀನು ಸಾಂಬಾರು ಅಂದರೆ ತುಂಬ ಇಷ್ಟ ಮೇಡಮ್. ಹೌದು, ನಿಮಗೆ ಮೀನು ಸಾಂಬಾರು ತುಂಬ ಇಷ್ಟನಾ? ಇಲ್ಲಿ ಮಂಗಳೂರಲ್ಲಿ ಹೋಟೆಲಲ್ಲಿ ತುಂಬ ಜನ ಮಂಗಳೂರು ಸ್ಟೈಲಲ್ಲಿ ಮೀನು ಮಾಡ್ತಾರೆ, ತುಂಬ ಟೇಸ್ಟ್ ಆಗ್ತದೆ. ಬನ್ನಿ ಮಂಗಳೂರಿಗೆ ಒಮ್ಮೆ ಭೇಟಿ ನೀಡಿ, ಒಳ್ಳೆ ಹೋಟೆಲ್ಗೆ ಹೋಗಿ ಊಟ ಮಾಡಿ. ಮೀನು ಸಾಂಬಾರು ನಮ್ಗೆ ತುಂಬ ಫೇಮಸ್, ಅದು ಮೀನು ಸಾಂಬಾರು. ವಾಯಪುಸ್ ಅಂದು ಅದು ದಾವಣಗೆರೆ ದಾರಿಗೆ ತುಳು ಬರ್ಪುಜಿಗೆ ಅಂಚ ಕನ್ನಡ ಪಾತೇನು ಅಂಚಾರೆ ಕನ್ನಡ ಬರ್ಪು ನಾನು. ಪಾತೆ ಇಲ್ಲ ತೊಂದರೆ ಇಜ್ಜಿ. ಹೌದಾ ಮೇಡಮ್, ನೀವು ಬನ್ನಿ ಊಟ ಮಾಡೋಣ. ಆಯಿತು, ನಾನು ಬರ್ತೇನೆ, ಊಟ ಮಾಡೋಣ. ನಾನು ಯಾರು ಕರೀತಾರೆ ಅಂತ ಕಾಯ್ತಿದ್ದೇನೆ. ಹಸಿವೆ ಆಗ್ತಾ ಉಂಟು, ಊಟ ಮಾಡಬೇಕಂತೇಳಿ. ಅಕ್ಕ ಗೊತ್ತಾನು ಹೊಸತ್ತು ಬೈದಿರು ಬಂದು ಅಂದು ಶೋಭಾ ಗೊತ್ತಾನು ಹೊಸ ಜನ ಬೈದಿರು. ಹೊಸ ಜನ ಬಂದಿದ್ದಾರಂತೆ ನಮ್ಮ ಚಾನಲ್ಗೆ. ಅಂದು ನಮ್ಮ ಚಾನಲ್ಗೆ ನೀವು ಹೊಸಬ್ರಲ್ಲ, ನೆಂಟ್ರಲ್ವಾ, ಅದಕ್ಕೆ ಹೊಸತ್ತು ಜನ ಬಂದಿದ್ದಾರೆ ಅಂತ ಇದ್ದಾರೆ ನಮ್ಮ ಚಾನಲ್ಗೆ. ಕನ್ನಡದಲ್ಲಿ ಮಾತಾಡೋರಿದ್ದ ವನಿತಾ, ದಾದ ಮೀನ್ ಇಜ್ಜಿ ಶೋಭಾ, ಇಜ್ಜಿ ವನಿತಾ ಮೀನ್ ನಲ್ಲ ಬೈಜ್ಜಿಯ ದಾದ ಮನ್ಪುರಿ ಇದು ಗೊತ್ತಿದ್ದು. ಲಾಸ್ಟ್ಗೆ ಹೆಂಗೆ ಕೋರಿದ ತೆತ್ತಿ ಗತಿಯ ಅಂದು ನಾನು ಕರಿತಾ ಇದ್ದೀನಿ ಮೇಡಮ್, ಬನ್ನಿ ಊಟ ಮಾಡೋಣ. ಆಯ್ತಾ ಅರವಿಂದ್, ನಾನು ಬರ್ತೇನೆ, ಊಟ ಮಾಡೋಣ. ಆಯ್ತಾ, ಊಟ ಮಾಡೋಣ. ಮೇಡಮ್ ನಮಸ್ತೆ ಅಕ್ಕ. ಇದು ಕನ್ನಡ ಅಸೋಸಿಯೇಷನ್ ಜನ ದೀಲೆ ಬೇಲಿ ಅಂದಂದು ಹೆಂಗಿತ್ತೆ ಶೋಭಾ. ಯಾನು ತುಳು ಬಾತಿರ್ನ ಗಾರೆ ಕನ್ನಡ ಒಂಜಿ ಅರ್ಥ ಮಂತ್ಪನವ ತೂಪೇರು ಜನದೀವಳು ಸಂಬಳ ಕೊರಚ ಜನದಿಂದ ಧರ್ಮಕ್ಕೆ ಮನ್ಪೇರ ಅಂದ ಕೇಶವನ್ನ ಸಂಬಳ ಕೊರಚಾನು ಏನ್ ಲೈವ್ ತಿಲಕನೇ ಚಾರ್ಜ್ ಇಲ್ಲ. ಪನ್ನೀರ್
ನಂತೆಲ್ಲ ಪನ್ನೀರ್ ಮಲ್ತೊಂದಿಲ್ಲ ಯೋ ಇದು ಪನ್ನೀರ್ ಮಲ್ತೊಂದಿಲ್ಲ ಎಡ್ಡೆ ಕಜಿಪ್ ಮಾರ್ರೆ ಬೆರಿ ಬರ್ತದು ಪೋಯೆ ಮೀನು ಕಂತಿಜಾರ ಇಂಗ್ಲಿ ಮೀನು ಇಜ್ಜಿಗೆ ದಾದೆ ಮಲ್ಪುನು ನನ್ನ ತೆತ್ತಿ ತೆತ್ತಿ ಕಾಣಿಪುನು ಮೀನು ದಾರೆ ಪುಂಡತೆ ಪಾಡನೆ ಒಕ್ಕ ತಿಂಪುನು ತೆತ್ತಿ ಇತ್ತೆ ಪೋ ತೆತ್ತಿಯಾಗ ನೋಡಿ ಇಂಕು ಅಂಗಡಿ ಪೋಪಿನಿ ತೆತ್ತಿ ಕನಪಿನಿ ಇಡೀ ತೆತ್ತಿನಿ ಪಾಡ್ನಾಯ್ತು ಲೈಕ್ ಹಾಪುಂಡತೆ ತೆತ್ತಿ ಪಾ ಟೊಮೆಟೊ ನೀರು ತೆತ್ತಿ ಪಾಡು ಮೀನ್ದ ಮಸಾಲೆ ತೆಪ್ಪತೆ ಶೋಗ ಹಾಪುನು ಓಕೆ ಬಾಯ್ ಮೇಡಮ್ ರೀ ಓಕೆ ಅರವಿಂದ್ ಅವರೇ ಬಾಯ್ ಥ್ಯಾಂಕ್ಸ್ ಆಯಿತಾ ಲೈವ್ಗೆ ಜಾಯಿನ್ ಆಗಿದ್ದಕ್ಕೆ ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಆಯಿತಾ ಮಸ್ತ್ ಶೋಕ ದಾದೆ ಮಸ್ತ್ ಶೋಕ ಆತು ಎಂತ ಆಯ್ತಾ ಎಂತ ಚೆಂದಾಗಿದೆ ಪದಾರ್ಥವ ಸಾಂಬಾರ ಹಾಟ್ ಕೊಡ್ತಿದ್ದಾರೆ ಹಾಟ್ ಕೊಟ್ಟವರಿಗೆ ಧನ್ಯವಾದಗಳು ಇಂಕ್ ಕೋಡೆ ರಾತ್ರಿ ಪನ್ನೀರ್ ಪಾಲಕ್ ಆಯಿತು ಸೂಪರ್ ಪನ್ನೀರ್ ಪಾಲಕ್ ಯು ಆರ್ ವೆಲ್ಕಮ್ ಮೇಡಮ್ ಥ್ಯಾಂಕ್ ಯು ಯು ಆರ್ ವೆಲ್ಕಮ್ ಮೇಡಮ್ ರೀ ಥ್ಯಾಂಕ್ ಯು ಆಯಿತಾ ನಾನು ಅದು ಮ್ಯಾಡ್ ಪರವಾಗಿಲ್ಲ ಇಂಕ್ ಎಗ್ ಮೊಟ್ಟೆ ನನಗೆ ಥ್ಯಾಂಕ್ ಯು ಅರವಿಂದ್ ತಕೊಂಡೋಗ್ಬೋದು ಎಗ್ ಓಪಿಂಗ್ ಅನ್ಪನೆ ಅರವಿಂದ್ ನೈಟ್ ಬನ್ನಿ ಆಯ್ತಾ 8 PM ಇನ್ನು 8 ಗಂಟೆಗೆ ಅವೆಲ್ಲ ಇವು ಅರೆக்கு ಬರ್ಚಿ ಅರ್ಧ ಗಂಟೆ ಬೇಗ ಮಲ್ತದ ಪೂರ ಪರ್ದು ಜಿಪ್ಪುನಗಳ ಪೂರ ಹಿಂಗೆ ಪಾತೇರು ಹಾರ್ಟ್ ಕೊಡ್ತಾ ಇರೋದು ನೀವೇನಾ ಅರವಿಂದ್ ಹಾರ್ಟ್ ಕೊಡೋದು ತುಂಬ ಧನ್ಯವಾದ ಹಾಂ ಮೇಡಮ್ ಟೈಮ್ ಮಾಡ್ತೀನಿ ಓಕೆ ಅರವಿಂದ್ ಥ್ಯಾಂಕ್ ಯು ಪನ್ನೀರ್ ಚಪಾತಿ ಮಸ್ತ್ ಶೋಕ್ ಹಾಕೊಂಡು ಎಸ್ ಪನ್ನೀರ್ ಚಪಾತಿ ಸೂಪರ್ ಹಾಕೊಂಡು ಹಾಂ ಮೇಡಮ್ ಉದಯ್ ಶೆಟ್ಟಿ ನಮಸ್ತೆ ಉದಯ್ ಶೆಟ್ಟಿ ನೀವು ಒಂದು ಲೈಕ್ ಕೊಡಿ ನನಗೆ ಕೊಟ್ಟಿದ್ದೀರಾ ಅಕ್ಕ ಏನು ಸೌಂಡು ಮಳೆ ಬರ್ತಿದೆ ಇಲ್ಲ ಫ್ಯಾನ್ ಹಾಕಿದ್ದೇನೆ ತುಂಬ ಶೆಕೆ ಇಲ್ಲಿ ಬಿಸಿಲುಂಟು ಹಾಗೆ ಏಲ ಐತೆ ಈಲ ಐತೆ ಪರೋಡು ದಾದಿನ ಬರ್ಪಿನಿ ಚಾ ಪರೋಡಾ ಇಂಕ ಚಾ ಈ ಪನ್ನಗೆ ಆಸೆ ಪುಂಡು ಮಾರ ಚಾ ಪರ್ರ ಅವು ಆರು ಅನ್ನು ಆಮಿಂದಾರು ಚಾ ಪನ್ನ ಉಂಡತ್ ಇಂಕ್ ಆಸೆನೇ ಪಿನಿ ಬೊಕ್ಕ ಕನ್ನ ಮನ್ಪದ ಪರ್ಪು ಆರ್ಕೇನು ಯಾ ಬರ್ತೀನಿ ಫ್ಯಾನ್ ಹಾಕಿ ಸೌಂಡ್ ಬರ್ತದಲ್ಲ ಮಳೆ ಥರ ಅದಕ್ಕೆ ಮಳೆದಾಗ ಸೌಂಡ್ ಬರ್ತಾ ಉಂಟು ತುಂಬ ಸೆಕೆ ಮಾರ ಸ್ವಲ್ಪ ಫ್ಯಾನ್ ತೆಗೆದ್ರೆ ಉಂಟಲ್ಲ ಒಂಥ ಸೆಕೆ ಇಲ್ಲಿ ಕುತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಕ್ಕ ಊಟಕ್ಕೆ ಏನು ಸ್ಪೆಷಲ್ ಮಾಡ್ತೀರಾ ಈಗ ಮೊಟ್ಟೆ ಮೀನಿಲ್ಲ ಈಗ ಮೊಟ್ಟೆ ಮಾಡೋಣ ಅಂತ ಶೋಭಾ ಪೋಯ್ನಾ ನೈಟ್ 8 ಗಂಟೆಗೆ ಅವ ಶೋಭಾ 8 ಗಂಟೆ ಸಾರಿ ವನಿತಾ 8 ಗಂಟೆಗೆ ನೈಟ್ ಲೈವ್ ಉದಯ್ ಶೆಟ್ಟಿ ಅವರು ಇವತ್ತು 8 ಗಂಟೆಗೆ ನಾನು ಲೈವ್ ಮಾಡ್ತಾ ಇದ್ದೇನೆ ಆಯ್ತಾ ಕೇಶವಣ್ಣ ನೈಟ್ ಎಡಮಗು ನೀನು ಬೇಗ ಮಂತನ 10 ಗಂಟೆಗೆ ಎಂಡು ಮನ್ಪುಲಿ ಅದೇ ಐಕಿ ಜನ 11 ಗಂಟೆ ಬಿಟ್ಟು ಹಾಕೊಂಡು ಅಕ್ಕ ನಿಮ್ಮ ಯಾವ ಊರಿದ್ದೀರಾ ನಾವು ಮಂಗಳೂರಲ್ಲಿದ್ದೇವೆ ಉದಯ್ ಶೆಟ್ಟಿ ಅವರೇ ಮಂಗಳೂರಲ್ಲಿದ್ದೇವೆ ಮೇಡಮ್ ನಿಮ್ಮ ಹೌಸ್ ತೋರಿಸಿ ಹೌಸು ನಾವು ರೆಂಟಲ್ಲಿ ಇರೋದು ಇವರೇ ಅರವಿಂದ್ ನಾನು ರೆಂಟಲ್ಲಿ ಇರೋದು ನಾನು ವಿಡಿಯೋ ಮಾಡ್ತೇನೆ ಆಯಿತಾ ಅಂದರೆ ಈಗ ನಾನು ಇದು ಮಾಡುವಾಗ ಹೌಸ್ ತೋರಿಸ್ಬಾರ್ದು ಲೈವಲ್ಲಿ
ಅಂದರೆ ಟಿ ವಿಯಲ್ಲಿ ಇಟ್ಟಿದ್ದಾರಲ್ಲ ಸ್ವಲ್ಪ ಸೌಂಡ್, ಅದಕ್ಕೆ ನಾನು ಇಲ್ಲಿ ಬಾಗಿಲು ಹಾಕಿ ಹೀಗೆ ನೋಡಿ ಇಲ್ಲಿ ಹಾಕಿ ನಾನು ಲೈವ್ ಮಾಡ್ತಾ ಇದ್ದೇನೆ. ಹೊರಗಿನದು ಸೌಂಡ್ ಎಲ್ಲ ಬರಬಾರ್ದು ಅದಕ್ಕೆ. ಮನೆ ಇದೆ ನೋಡಿ, ಅಲ್ಲಿ ಬಾಗಿಲು ಹಾಕಿದ್ದಾರೆ. ಇದೆಲ್ಲ ನೋಡಿ ಇಲ್ಲಿ ಇಟ್ಟಿದ್ದೀರಿ. ಹೊರಗಡೆ ಟಿ ವಿ ನೋಡ್ತಿದ್ದಾರೆ, ಗೊತ್ತಾಯ್ತಾ ಅರವಿಂದ್? ಬೆಂಗಳೂರಲ್ಲಿ ಮಳೆ ಇಲ್ವಾ? ಇಲ್ಲ, ಬಿಸಿಲಿದೆ. ಹೌದಾ? ಓ ಇಲ್ಲ ಉದಯ ಶೆಟ್ಟಿ ಅವರೇ, ಬಿಸಿಲುಂಟು ಈಗ, ಮಳೆ ಇಲ್ಲ. ಅಕ್ಕ ಇದು ಮಸ್ತ್ ಪಾತಿರ್ವಾರ್ ನಾನು ಮಸ್ತ್ ಪಾತಿರ್ವಂದ, ನಾನು ತುಂಬ ಮಾತಾಡ್ತೇನೆ ಅಂತೆ. ಹೌದಾ? ಹೌದು, ನಾನು ಎಲ್ಲಾದರೂ ಕೂಡ ಹಾಗೇನೆ, ನನಗೆ ಮಾತಾಡ್ತಾ ಇರಬೇಕು. ನಾನು ಹೋಮ್ ಟೂರ್ ಮಾಡ್ತೇನೆ ಆಯಿತಾ? ಇವಾಗಲ್ಲ, ನನಗೆ ಸ್ವಂತ ಮನೆ ಆಗಲಿ ಆವಾಗ ನಾನು ಹೋಮ್ ಟೂರ್ ಮಾಡ್ತೇನೆ. ಈ ಬಾಡಿಗೆ ಮನೆಯಲ್ಲಿ ಎಷ್ಟು ಅಂತ ತೋರಿಸೋದು ಅವರ ಮನೆಯಲ್ಲಿ, ಬೇಡ ಅಂತ. ಮಂಗಳೂರಿನಲ್ಲಿ ಬಿಸಿಲುಂಟು. ಓಕೆ, ಥ್ಯಾಂಕ್ಸ್ ಕೊಕ್ಕಡವರೇ. ನಿಮಗೆ ಚಾನಲ್ ಉಂಟಲ್ಲ, ನನ್ನ ವಿಡಿಯೋಗೆ ಹೋಗಿ ಕಮೆಂಟ್ ಮಾಡಿ ಆಯಿತಾ? ನಾನು ನಿಮ್ಮ ಚಾನಲ್ ನೋಡ್ತೇನೆ ಆಯಿತಾ? ನನಗೆ ಸ್ವಲ್ಪ ಮೆಸೇಜ್ ಸ್ವಲ್ಪ ಲೇಟ್ ಬರ್ತಾ ಉಂಟಾ ಅಂತ ಗೊತ್ತಿಲ್ಲ. ಹೌದು, ಸ್ವಲ್ಪ ಲೇಟ್ ಉಂಟು, ಬರ್ತಾ ಉಂಟು. ಅಷ್ಟು ಬೇಗ ನಿಮಗೆ ಮನೆ ಆಗಲಿ ಅಂತ ದೇವರ ಕೇಳ್ತೀನಿ ನಾನು, ನಿಮಗೆ ಮನೆ ಆಗಲಿ ಎಷ್ಟು ಬೇಗ. ಥ್ಯಾಂಕ್ಸ್ ಅರವಿಂದ್, ನೀವು ಮಾತಿನಂತೆ ನನಗೆ ಬೇಗ ಮನೆ ಆಗಲಿ. ಅಕ್ಕ ಯಾವಾಗಲೂ ಮಾತಾಡ್ತಾ ಇರಬೇಕು, ಖುಷಿಯಾಗುತ್ತೆ. ಹೌದು ಹೌದು ಉದಯ ಶೆಟ್ಟಿ, ಮಾತಾಡ್ತಾ ಇರಬೇಕು. ನಮಗೆ ಮಾತೇ ಬಂಗಾರ. ಅವರ ಮನೆ ಹೈಲೈಟ್ ಆಗುತ್ತದೆ ಖಂಡಿತ. ನಿಮ್ಮ ಸ್ವಂತ ಮನೆಗೆ ನನಗೆ ಓಪನಿಂಗ್ ಕರಿಬೇಕು ನೋಡಿ ಮೇಡಮ್. ಓಕೆ, ನೀವು ಹೇಳಿದ್ರಲ್ಲ, ಖಂಡಿತ ನಿಮ್ಮನ್ನು ನಾನು ಕರಿತೇನೆ, ಇನ್ವೈಟ್ ಮಾಡ್ತೇನೆ ಆಯಿತಾ? ಲೈವಲ್ಲಿ ಇದ್ದವರಿಗೆಲ್ಲ, ನನ್ನ ಹೊಸ ಮನೆಗೆ ಎಲ್ಲರಿಗೆ ಇನ್ವೈಟ್ ಉಂಟು. ನಾನು ಆವಾಗ ಕರಿತೇನೆ ನಿಮ್ಮನ್ನೆಲ್ಲ, ಬನ್ನಿ, ಎಲ್ಲರೂ ಬರಬೇಕು. ನನ್ನ ಸ್ವಂತ ಮನೆಗೆ ಬನ್ನಿ. ಹಾಂ ಮೇಡಮ್, ಆಗುತ್ತೆ ಬಿಡಿ, ಖಂಡಿತ. ಇದರ ಎಲ್ಲರ ಆಶೀರ್ವಾದ, ಅವರ ದಯೆ ಇದ್ದರೆ, ಮತ್ತೊಂದು ಆ ದೇವರ ದಯೆ ಇದ್ದರೆ ನನಗೆ ಖಂಡಿತ ಮನೆ ಆಗ್ತದೆ. ದೇವರೇ ಮಾಡ್ತೀನಿ ನಿಮಗೆ ನ್ಯೂ ಹೌಸ್. ಓಕೆ ಅರವಿಂದ್, ತುಂಬ ಧನ್ಯವಾದ ನಿಮಗೆ. ನಮಗೆ ಎಂತ ಬೇಡ ಗೊತ್ತೇ, ಆಸ್ತಿ ಅಂತಸ್ತು ಏನು ಬೇಡ, ಕುತ್ಕೊಳ್ಳಿಕ್ಕೆ ಒಂದು ಮನೆ ಸಾಕು, ಸಣ್ಣದಾದರೂ ಪರವಾಗಿಲ್ಲ, ಅದು ಚೆನ್ನಾಗಿರಬೇಕು, ಖುಷಿಯಾಗುತ್ತೆ ನಮಗೆ. ನೋಡಿ, ನನ್ನ ಮಾತು ನಿಜ. ಹೌದಾ? ಆಗಲಿ, ಆಗುತ್ತೆ, ನೀವೇ ಹೇಳ್ತೀರಾ ನನಗೆ. ಓಕೆ ಅರವಿಂದ್, ನಿಜ. ಓಕೆ, ಥ್ಯಾಂಕ್ಸ್ ನಿಮಗೆ. ಇಷ್ಟು ಒಳ್ಳೆ ಮಾತಾಡಿದ್ರಲ್ವಾ ಮನೆ ಬಗ್ಗೆ, ನನಗೆ ತುಂಬ ಖುಷಿ ಆಯಿತು. ದೇವರಿಗೆ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಆಯಿತಾ? ಮನೆ ತೋರಿಸಬೇಡಿ. ಅದೇ ನಾನು ಈಗ ತೋರಿಸಲ್ಲ, ನನ್ನ ಸ್ವಂತ ಮನೆ ಆಗ್ತದಲ್ಲ, ಆಗ ನಾನು ಫುಲ್ ವಿಡಿಯೋ ಮಾಡ್ತೇನೆ. ಸ್ವಂತ ಮನೆ ಇದು, ಇವತ್ತು ಕೂತ್ಕೊಂಡ್ರೆ ನಾಳೆ ಹೇಳ್ಬೇಕು, ಇನ್ನೊಂದು ಮನೆಗೆ ಹೋಗಬೇಕು, ಅಲ್ಲಿ ಒಂದೊಂದು ಮನೆಗೆ ಮಾಡಬೇಕಲ್ಲ. ಹಾಗೆ ಅಕ್ಕನ ಮನೆಗೆ ಎಲ್ಲರೂ ಲೈವ್ ಬರ್ತಾರೆ. ಹೌದೌದು, ಲೈವ್ ಅಲ್ಲ, ನನಗೆ ಮನೆ ಆಗಲಿ, ನಾನು ನಿಮ್ಮನ್ನು ಕರಿತೇನೆ ಮನೆಗೆ ಆಯಿತಾ? ಓಕೆ, ಥ್ಯಾಂಕ್ಸು. ಯಾರ ಹೌದು ಮೇಡಮ್? ಕೊಕ್ಕಡ ಅವರು ಕೇರಳದವರಲ್ವಾ? ಕೊಕ್ಕಡ ನೀವು? ಹೌದು, ಕೇರಳದವರು. ಅವರಿಗೆ ಕೂಡ ಚಾನಲ್ ಇದೆ ಅರವಿಂದ್, ಒಳ್ಳೆ ಮಾತಾಡ್ತಾರೆ ಅವರು ಕೂಡ, ಒಳ್ಳೆ ಚಾನಲ್ ಇದೆ, ಪರವಾಗಿಲ್ಲ. ನೀವು ಹೇಳಿದ ಮೇಲೆ ಆಯಿತು.
ಅದೇ ಅವರು ಯಾರು ಅದು ಅಂದರೆ ನನ್ನ ಚಾನೆಲ್ ಲೈವ್ಗೆ ಬರ್ತಾರೆ. ನ್ಯೂ ಜಾಯಿನ್ ಅವರು, ನ್ಯೂ ಜಾಯಿನ್ ಅವರು ಹೊಸತು ಇದು ಮಾಡಿದವರು. ಎಲ್ಲ ದೇವರ ದಯದಿಂದ ನಿಮ್ಮ ಮನೆ ಆಗುತ್ತೆ ಖಂಡಿತ. ಖಂಡಿತ ಆಗ್ತದೆ ಆಯಿತಾ, ಟೆನ್ಷನ್ ಮಾಡಬೇಡಿ. ಅಲ್ಲ, ನನ್ನ ಮನೆ ಧರ್ಮಸ್ಥಳ. ಓ, ನೀವು ಧರ್ಮಸ್ಥಳದ, ಕೊಕ್ಕಡದವರು ಧರ್ಮಸ್ಥಳನಾ? ಮನೆ ತೋರಿಸಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವರು ಹೇಳಿದ್ದು ಬಾಡಿಗೆ ಮನೆ ಅಲ್ವಾ ಅರವಿಂದ್, ಬಾಡಿಗೆ ಮನೆ ಬೇಡ, ನೀವು ಸ್ವಂತ ಮನೆ ಆದಮೇಲೆ ತೋರಿಸಿ ಅಂತ ಹೇಳಿದರು. ಹಾಗೆ ಮನೆ ಆಗಲಿ ಆಯಿತಾ, ನಾನು ಎಲ್ಲ ನಿಮಗೆ ಮನೆ ಎಲ್ಲ ಇನ್ವೈಟ್ ಮಾಡ್ತೀನಿ. ಇಲ್ಲ ಓಕೆ, ಹಾಗಾದರೆ 12 ಗಂಟೆ ಆಯಿತು. ಇನ್ನು ನಾನು ಪದಾರ್ಥಕ್ಕೆ ತರಬೇಕು. ಮೇಡಮ್ ಮನೆ ಅಲ್ವಾ? ಮೇಡಮ್ ಮನೆಯೇ ಅಲ್ವಾ? ಹೌದು, ಮನೆಯೇ ಹೌದು. ಆದರೆ ನಮಗೆ ಬಾಡಿಗೆ ಮನೆ ಅಲ್ವಾ, ಕೆಲವರಿಗೆ ತೋರಿಸಿದ್ರೆ ಅವರ ಏನಾದರೂ ಹೇಳ್ತಾರಾ ಅಂತ, ಅದು ಥರ ಭಯ. ಅಯ್ಯೋ, ನನ್ನ ಹೇಳಿದ್ದು ತಪ್ಪಾಯ್ತಾ ಏನು? ಇಲ್ಲ, ನೀವು ತಪ್ಪು ಹೇಳಿಲ್ಲ, ಸರಿ ಹೇಳಿದ್ರಿ. ಹಾಂ, ಭಾಗ್ಯಶ್ರೀ ಮುಸ ಯಾವರದು? ಹಾಯ್ ಭಾಗ್ಯಶ್ರೀ, ಸಪೋರ್ಟ್ ಥ್ಯಾಂಕ್ ಯು ಭಾಗ್ಯಶ್ರೀ, ಥ್ಯಾಂಕ್ ಯು. ಚಾನಲ್ ಉಂಟಾ ಭಾಗ್ಯಶ್ರೀ? ಗುಲ್ಬರ್ಗ ಜಿಲ್ಲೆ. ಓ, ಗುಲ್ಬರ್ಗದವರ? ಬನ್ನಿ, ಥ್ಯಾಂಕ್ ಯು. ಗುಲ್ಬರ್ಗ ಜಿಲ್ಲೆ ಚಾನಲ್ ಇದೆಯಾ? ಗುಲ್ಬರ್ಗ ನಿಮಗೆ ಭಾಗ್ಯಶ್ರೀ ಚಾನಲ್ ಉಂಟಾ? ಇದೇ ಸಿಸ್ಟರ್. ಓಕೆ, ನಾನು ಲೂ ಕೊಡಬೇಕಾ? ನನ್ನ ಚಾನಲಿಗೆ ಹೋಗಿ ನಿಮ್ಮದು ಇದು ಮಾಡಿ ಆಯಿತಾ, ವಿಡಿಯೋ ಕಮೆಂಟ್ ಮಾಡಿ, ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಮೇಡಮ್ ಹೇಳಿ ಅರವಿಂದ್. ಓಡಿ ಸಿಸ್ಟರ್, ನನ್ನ ಚಾನಲ್ಗೆ ಸಹ ಇದು ಮಾಡಿ, ನಾನು ನಿಮಗೆ ಕಮೆಂಟ್ ಮಾಡಿ, ಕಮೆಂಟ್ ನೋಡಿ ನಿಮಗೆ ನಾನು ಸಪೋರ್ಟ್ ಮಾಡ್ತೀನಿ ಆಯಿತಾ. ಸತ್ಯ ಹೇಳಿದ್ದಕ್ಕೆ ಅಷ್ಟೇ ಕೋಪ ಆಗಿದೆ. ಇಲ್ಲಪ್ಪ, ಪಾಪ ಅವರು ಎಂಥ ಕೋಪ ಆಗಲಿಲ್ಲ, ಬರ್ತಾರೆ ಅವರು. ಓಕೆ ಸಿಸ್ಟರ್, ಥ್ಯಾಂಕ್ ಯು ಭಾಗ್ಯಶ್ರೀ. ನನ್ನ ಲೈವ್ ನೈಟಲ್ಲಿದೆ ಆಯಿತಾ, 8 ಗಂಟೆಗೆ. ಇದು ನಾನು ಫಸ್ಟ್ ಟೈಮು ಡೇ ಮಾಡಿದ್ದು ಇವತ್ತು ಮಾತ್ರ, ಇಲ್ಲಾಂದರೆ ನೈಟು 8 ಇದ್ದದ್ದು. ಇವತ್ತು 8 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀನಿ ಲೈವ್. ಓಕೆ ಸಿಸ್ಟರ್, ಥ್ಯಾಂಕ್ ಯು. ನೋಡಿ, ನಾನು ಕೊಕ್ಕಡವರದ್ದು ಪಿನ್ ಮಾಡಿದ್ದೇನೆ, ಕಮೆಂಟ್ ಹಾಕಿದ. ಗೀತಾ ಆಟೋ ಡ್ರೈವರಾ? ದೇವರ ಓಲರ್ ಮಾರೆ ಗೀತಕ್ಕ, ಓಲರ್ ಗೀತಾ ಏನನ್ನು ಬುಡ್ದು ಪೋಯರತ್ತಾ. ಓಕೆ ಸಿಸ್ಟರ್, ನಾನು ಹೇಳಿದ್ದು ತಪ್ಪಾಯ್ತಾ? ಇಲ್ಲ ಅರವಿಂದ್, ನೀವು ಹೇಳಿದ್ದು ತಪ್ಪಾಗಲಿಲ್ಲ, ಸರಿ ಇದೆ. ಓಕೆನಾ? ಎಂಚ ಉಳ್ಳಾರು ಯಾನು ಆಟೋ ವರ್ಕ್ ಅಂದು ಮಾರ್ರೆ, ಯಾನು ಹುಷಾರುಳ್ಳಿ ಈರು ಹುಷಾರುಳ್ಳಾರ ಚೌತಿಗೆ ಎತ್ತಿಜಾರತ ಇಂಗ್ಲೇನು ಕಡೆದಾತು ಶೋಭಾ. ನಾನೊಂದು ತೆತ್ತಿಗ ನೋಡು, ಕನಪೆ ಬಂದು ಪೋಲಾಗ ರಿಕ್ಷಾದಾರ ಬರ್ತೀರಿ, ಹೊಸ ಜನ ಬರ್ತೀರಿ, ಜಾಯಿನ್ ಆಯ್ಯರು ಖುಷಿ ಅಂಡು ಎಡ್ಡೆ ಜನ ತೊಂದರೆ ಹೆಚ್ಚು ನಮಗೆ ಬೋಡಿ ತಿನ್ನಕಲಿ. ಚೌತಿದ ಬ್ಯುಸಿಯಾ ತೂಲ ಶೋಭಾ? ಗೀತ ಬರ್ತೀನಿ, ಅವರಿಗೆ ತಿಳಿಸಿ. ಗೀತಾ, ಶೋಭಾ ಕೊಕ್ಕಡ ಉಳ್ಳೇರು, ಮತ್ತು ಅರವಿಂದ್ ಕೊಕ್ಕಡವರಿದ್ದಾರೆ, ಅವರ ಚಾನಲ್ ಇದೆ, ನ್ಯೂ ಚಾನಲ್. ಮತ್ತು ಭಾಗ್ಯಶ್ರೀ ಅವರಿಗೆ ಕೂಡ ಚಾನಲ್ ಇದೆ. ಯಾರಿಗೆ ಕೊಕ್ಕಡ ಇದ್ದಾರಲ್ಲ, ನಾನು ಪಿನ್ ಮಾಡಿದ್ದೇನೆ ನೋಡಿ, ಅವರಿಗೆ ಚಾನಲ್ ಇದೆ, ಅವರಿಗೆ ಹೋಗಿ ಸಪೋರ್ಟ್ ಮಾಡಿ. ನೀನು ಇಜ್ಜಿ ಶೋಭಾ, ನನ್ನ ತೆತ್ತಿಗ ನೋಡು, ಎಂಟು ತೆತ್ತಿಗತಿ ಮಿಂಕು ಮುರಂದು ನಿಂಚಿ ಮೀನು ತಿನ್ನಂದೆ ನಾಳೆ ಬರೋ ದಪ್ಪ ಕಟ್ಟಿದನು. ಈತ ಆಟೋ ಡ್ರೈವರ್ ಬರ್ತೀರಿ ನೆರ್ರು ಮುರಂದು ನಿಂಚಿ ಇಜ್ಜಿರು ಗೊತ್ತಾಂಡದ? ಹೌದಾ? ಓಕೆ, ಸಪೋರ್ಟಿಂಗ್ ಮಾಡ್ತೇನೆ. ಓಕೆ ಅರವಿಂದ್, ಥ್ಯಾಂಕ್ಸ್ ಆಯಿತಾ, ಥ್ಯಾಂಕ್ಸ್ ನಿಮಗೆ. ಭಾಗ್ಯಶ್ರೀ ಕೂಡ ಇದ್ದಾರೆ. ಗೀತಾ ರಿಕ್ಷಾ ಡ್ರೈವಿಂಗ್ ಮಾಡ್ತಂದಿಲ್ಲದ? ಮೀನು ಬೈಜಿ ಬತ್ತನಿಗೆ ಇಂಚಿನ ಮೀನು ಪಂಡ ಅಮ್ಮ ಎಲ್ಲಿ ಬೊರ್ಚಿ ಪಂಡು ಬಿರ ಬತ್ತ ನಾನತ್ತೆ ಪೋದು ತೆತ್ತಿ ಕನಪಿನಿ ಅರೆ ಪಂಡು ಬಾಡ್ ಬಂದರು ಗೀತ ಬಂದರು. ಶೋಭಾ ಗೀತ ಬತ್ತೆ ತುಲ ಮುರಂದಿಂಚಿ ಪೊಂಜನ ಸುದ್ದಿ ಇಜ್ಜವ
ಸಚ್ಚನ್ ಕೊನೊಂದು ಬುಡ್ದು ಬತ್ತಿ ಬಕ್ಕ ದಾಲೆಜ್ಜಿ. ಹಾಯ್ ಗೀತಾ ಮೇಡಮ್. ತುಲೆ ಗೀತಾ ಅರವಿಂದ್ ಹಾಯ್ ಬನಂದಲೇರು. ಹೇಗೆ ಇದ್ದೀರಾ? ಪರಿಚಯ ಇದೆಯಾ ಗೀತಾ ಮೇಡಮ್? ಇದು ಶೋಭಾ ಮೇಡಮ್ ಪರಿಚಯ ಇದೆಯಾ? ಇಲ್ಲಲು ಅಮ್ಮಲ ಇಲ್ಲನಾ ಇಜ್ಜಿ ಜೋಗುಲು ಲೇರು. ಟಿ ವಿ ದೀತೆರತ ಯಾನ್ ಬಾಕಿ ಬಂದು ಮಂತ್ ಐಕೆ ವರ ಆಂಡು ಗೆಂಚಿನ ಬೇರೆ ರಾತ್ರಿ ಗತ್ತಂದು ಕೂಡ ಕಾಂಡರ ಸುರ ಆಂಡಾರು ನಾನು ಮುಹಾದ್ ಎನ್ನ ಪುದರ್. ಮುಹಾದ್ ಬಂದು ಎನ್ನ ಪುದರಾ? ನಿಮ್ಮ ಹೆಸರು ಮುಹಾದ್ ಅಂತನಾ? ಕಡ ನೋ ಇವಾಗ ಪರಿಚಯ. ಹೌದಾ, ಇವಾಗ ಪರಿಚಯ ಆಗುತ್ತೆ. ಹೌದು ಹೌದು, ಲೈವಲ್ಲಿ ಬಂದರೆ ಎಲ್ಲರೂ ಕೂಡ ಪರಿಚಯ ಆಗುತ್ತೆ. ಓಕೆ ಕೋಕಡ, ಲೈವಿಗೆ ಬಂದರೆ ಎಲ್ಲರದ್ದು ಪರಿಚಯ ಆಗುತ್ತೆ. ಯಾರ್ದು ಅಬ್ಬಿ ವರ್ಕ್ ಹೋಗ್ತೀರಾ? ಶೋಭನ ಅಬ್ಬಿ ವರ್ಕ್ ಹೋಗ್ತೀರಾ? ಇಲ್ಲ ಗುದ್ದಂ ವರ್ಕ್ ಮಾಡ್ತಾನ. ಏತು ಫ್ಯಾನ್ ಕೊಡ ಒಂಚು ಫ್ಯಾನ್ ಸಿಕ್ಕಿಯಾ? ಕೊಕ್ಕಡ ನೋಡಿ, ಕೊಕ್ಕಡ ನಿಮ್ಮನ್ನು ಕರೆದಿದ್ದಾರೆ. ಅವರು ಮೊಹದ್ ಅಂತ ಹೆಸರಂತೆ. ಎಲ್ಲೂ ಹೋದರು? ಇದ್ದಾರೆ ಒಕ್ಕಡಿದ್ದಾರೆ. ಈಜು ಬೇಲೆ ಹೋದೇರು ಶೋಭಾ, ಡ್ಯೂಟಿ ಹೋದೇರು ಎಲ್ಲದ ಕಾರ್ ಬಂದು ಬೇಲೆ ಹೋಗ್ತೀವಿ, ಬೇಲೆಗೆ ಹೋಗ್ತೀವಿ. ಓಕೆ, ಎಲ್ಲ ಲೈವ್ಲಿ ಅಭಿಮಾನಿಗಳಿಗೆ ನನ್ನ ಕಡೆಯಿಂದ ಹಾಯ್ ಹಾಯ್ ಹಾಯ್. ಶೋಭನ ಕಡೆಯಿಂದ ಎಲ್ಲ ಲೈವ್ನ ಅಭಿಮಾನಿಗಳಿಗೆ ಶೋಭನ ಕಡೆಯಿಂದ ಹಾಯ್, ಹೃದಯಪೂರ್ವಕ ಧನ್ಯವಾದಗಳು ಶೋಭನ ಕಡೆಯಿಂದ. ಮತ್ತು ಚೌತಿ ಹಬ್ಬದ ಶುಭಾಶಯಗಳು. ಅನ್ನೆ ವೀಡಿಯೋಸು ಬರ್ಪುಜಿ ಇರತ್ತೆ ಇಜ್ಜಿಯ ಬರ್ಪುಜಿ ಆಗಲೇ ಮತ್ತೆ ಇಷ್ಟಲ್ಲ ಇಜ್ಜಿ ನಾಳೆ ಪುಲ್ಲ ಇಜ್ಜಿ. ಹಾಯ್ ಗೀತಾ ಮೇಡಮ್. ಇನ್ನು ಅಣ್ಣನಕ್ಕೆ ಮತ್ತಲ್ಲ ಅನ್ನೆ ಮೆಗ್ದಿ ಮಗು ಮಾತ್ರ ಬರ್ತೀರ, ಅಮ್ಮ ಕೂಡ ಮಕ್ಕಳು ಬರ್ತೀವಿ. ಹೇಳಿ ಗೀತಾ. ಶೋಭ ಯಾರ ತೂಲ ಈ ಕೊಂಚ 2 ದಿನ ಬರಂದೇನಕ್ಕೆ ಶೋಭ ಏರು ಪಂಡದಕ್ಕೇನು ಆವಲಿ ಮಾರ್ರೆ. ಗೀತಾ ಶೋಭಾ ಮೇಡಮ್ ಅಲ್ಲ, ಶೋಭಾ ಗೀತಾ ಅರವಿಂದ್ ಏನೊಂದು ಲೇರು. ಶೋಭಾ ಪ್ರಿನ್ಸಿಪಾಲ್, ಶೋಭಾ ಪ್ರಿನ್ಸಿಪಾಲ್, ಗೀತಾ ಡ್ರೈವರ್, ಆಟೋ ಡ್ರೈವರ್. ಮೇಲೆ ಅರವಿಂದ್ ದಾವಣಗೆರೆ ಇರ್ತಾರೆ. ಅರವಿಂದು ದಾವಣಗೆರೆ. ರುದ್ರೇಶ್ ಹಾಯ್, ಲೈಕ್ ಕೊಡಿ. ಗೀತಾ ಲೈಕ್ ಕೊಡ್ತಿದ್ದಾರತ್ತೇರು. ರುದ್ರೇಶ್ ಲೈಕ್ ಕೊಡಿ. ನನ್ನ ಕಡೆಯಿಂದ ಬಾಯ್ ಬಾಯ್. ಓಕೆ, ಕೊಕ್ಕಡ ಕಡೆಯಿಂದ ಎಲ್ಲರಿಗೆ ಸಹ ಬಾಯ್ ಬಾಯ್. ರುದ್ರೇಶ್ ಲೈಕ್ ಕೊಡಿ. ಗೀತಾ ಲೈಕ್ ಕೊಡ ಗೀತಾ ಲೈಕು. ಗೀತಾ ಲೈಕ್ ಕೊಡ. ನಿಮ್ಮ ಮುಖ ಪರಿಚಯ ಮಾತ್ರ, ಹೆಸರು ಗೊತ್ತಿಲ್ಲ. ಯಾರ್ದು? ಹಾಯ್ ಶೋಭಾ ಮೇಡಮ್. ಲೈಕ್ 10 ದಾದನ ಹಿಂಗ ಪಂಚಿ. ರುದ್ರೇಶ್ ಲೈಕ್ ಕೊಡಿ. ಹಾಟ್ಲಾ ಕೊರೋದಿಲ್ಲಾರಾ? ಓಕೆ, ತೊಂದರೆ. ಅದೇ ಶೋಭಾ ಯಾರು? ಶೋಭಾ ಗೊತ್ತಿಲ್ವಾ? ಏರ್ಲ DP ಪಾಡು ಜೇರಕ್ಕ ಯಾರ ದಿಟ್ಟೆ ಅಂದ ತೂಲಗಿ ಶೋಭಾ. ಗೀತ ಏರ್ಕೇನು ಶೋಭಾ ಏರಿಗೆ ಅಂದು. ಶೋಭಾ ಓಂಡು ಕೊಂಜು ಅಲ್ಲ ತೂಲ ಶೋಭಾ ಏರಿಗೆ ಓದು ದೀಕಾನ ಡಿಬ್ಬ ಬಂಡದು ರಿಕ್ಷಾಗ ಅಡ್ಡ ಉಂತುಗನ ಯಾನೆಲ್ಲ ಬುದು ಅಡ್ಡ ಉಂತುಗನ ಏರು ಬಂದು ಗೊತ್ತಿಜ್ಜಿಗೆ ನಮ್ಮ 2 ಜನ ಬುದು ಅಡ್ಡ ಉಂತು ಕೈ ಬರ್ತಂದು ದುಮ್ಮಿ ಬೇರೆ ಬಲ್ಲೆ ಬಲೆ ಬಯ್ಯ ಗೀತ 8 ಗಂಟೆಗೆ ಕೋಡೆ ಅಂತ್ಯಾಕ್ಷರಿ ಇತ್ತು ನೆಂಕಲ್ನ ಲೈವ್ಡು ಮಾತು ಸೋಪ್ ಪದ್ಯ ಬಂತೆ. ದಾನೆ ಬಬ್ಬೆ ಬಾಡಿನಿ ಬಬ್ಬೆ ಮಲ್ಪುನಿ ಎಂಕುಲಂಚಿನಿ ಜೋರೆ ಇರೇಗಿ DP ಇಜ್ಜೆ ಗೊತ್ತಾಯ್ಜ ಉದರ್ ಗೊತ್ತಾಪ ಜರೇಗು. ಹಾಯ್ ಶೋಭಾ ಮೇಡಮ್. ದಾದಾ ದೀಪುನಿ
ತಿಂಡಿದ ಕಟ್ಟ ತಿಂಡಿದ ದಿಬ್ಬ ದೀಪಿನಿ ತಿಂಡಿದ ಕಟ್ಟು ಬಕದಾನಿ ಅತ್ಲ ಗೊತ್ತಾಬುಜ ಎಂಕುಲೊಂಜಿ ತುಲ್ಲ ಶೋಭಲ ಪಾಪ ಮುರ ನಿಂಚಿ ಬುಲಿಪುನಿ ಶೋಭ ಗೀತಕ್ಕ ಬೈಜೇರು ಗೀತ ಒಲ್ಲ ಗೀತ ಅಲ್ಲ ಮುಳ್ಳು ಡ್ರೈವರ್ ಗತ್ತೀನಿ ಪಾಪ ಕೇಶವನ್ನೇ ಪಡಂದೆತ್ತೇರಿ ಗೀತ ಮುರಾನಿ ಆ ಯೋಗೀಶನ ಒಂಜಿ ರಿಕ್ಷಾದ ಕೊನೆ ಬೇಕಾರೆ ಯೋಗೀಶನ ಸುದ್ದಿ ಇಜ್ಜಿ ಮಸ್ತ್ ಹೆಲ್ಪ್ ಮಾಡ್ತೇರಿ ಗೀತ ಒಬ್ಬ ದೇವರೇ ಒಂದು ಬಾಲೇತ ಒಬ್ಬ ಅಂದಪ್ಪ ನೋ ರೀಪ್ಲೇ ಅವರು ಓಕೆ ಬಾಯ್ ಶೋಭಾ ಗೀತಾ ಅರವಿಂದ್ಗೆ ರೀಪ್ಲೇ ಮಂತಿಜಾರ ಗೀತಾ ಅವರು ರೀಪ್ಲೇ ಮಾಡ್ತಿಲ್ಲ ಓ ಗೀತಾ ಅರವಿಂದಿಗೆ ಒಂಚೂರು ಹಾಯ್ ಬಲ್ಲೆ ಕನ್ನಡ ಸಾರಿ ಅವೇ ಅವೇ ಗೀತಾ ಅವರು ರೀಪ್ಲೇ ಮಾಡ್ತಿಲ್ಲ ಗೀತಾ ಒಂಚೂರು ರೀಪ್ಲೇ ಮಾಡ್ಪ್ಲೇ ಮಾರ್ಯಾರಿಗೆ ಅರವಿಂದಿಗೂ ಯೋಗೀಶನು ಇನಿ ಬತ್ತೆ ಅಂದು ಯೋಗೀಶನ್ ಬತ್ತಿ ಅರು ಹಾಯ್ ನೋಡಿ ಅರವಿಂದ್ ಹಾಯ್ ಅಂತೆ ಮತ್ತೆ ಶೋಭಾ ಕೂಡ ಇದ್ದಾರೆ ಶೋಭನ್ಗೆ ಸಹ ಅರವಿಂದ್ ಹಾಯ್ ಅಂತ ಹೇಳಿದ್ದಾರೆ ಮಾತಾಡಿ ಕನ್ನಡ ಆಯ್ತಾ ಅವರು ಕನ್ನಡದಲ್ಲೇ ನೀವು ಚಾಟ್ ಮಾಡಿ ನಾನು ಕನ್ನಡದಲ್ಲಿ ಹೇಳ್ತೇನೆ ನನಗೆ ಸ್ವಲ್ಪ ಕನ್ನಡ ಟ್ರೈನಿಂಗ್ ಆದಾಗೆ ಆಗ್ತದೆ ಮಾತಾಡುವಾಗ ಹಾಯ್ ಗೀತಾ ಮೇಡಮ್ ನಮಸ್ತೆ ಅಂತೇಳಿ ಒಂದು ಗುಲಾಬಿ ಕೊಟ್ಟಿದ್ದಾರೆ ಹೇಗಿದ್ದೀರಾ ಗೀತಾ ಚೆನ್ನಾಗಿದ್ದೀರಾ ಅರವಿಂದ್ ಅಲ್ಲ ಅರವಿಂದ್ ಕಲಾಲ್ ಅರವಿಂದ್ ಅರವಿಂದ್ ಕಲಾಲ್ ಬೋಳರ್ ಅಂದರೆ ನಮ್ಮದು ಫಿಲ್ಮ್ ಆ್ಯಕ್ಟ್ರೆಸ್ ಅವರ ಹೆಸರು ಅರವಿಂದ್ ಬೋಳರ್ ಅಂತ ಸೂಪರ್ ಫಿಲ್ಮ್ ಆ್ಯಕ್ಟ್ರೆಸ್ ಹೌದಾ ಅವರು ಕನ್ನಡದವರು ತುಳು ಇಂದು ಅವರು ತುಳು ಕಾಮಿಡಿಯಲ್ಲಿ ಇರ್ತಾರೆ ನಾಟಕದ ಬೋಳರ್ ನಾಟಕದಲ್ಲಿ ಮತ್ತು ಫಿಲ್ಮಲ್ಲಿ ಈಗ ಫುಲ್ ಫೇಮಸ್ ಆಗಿ ಕಾಮಿಡಿ ಅವರು ಕಾಮಿಡಿ ಗೀತಾ ಬಯ್ಯ ಬೆಲೆ ರಿಕ್ಷಾ ಬೆಲೆ ಓ ನಾನು ಫಿಲ್ಮ್ ಆ್ಯಕ್ಟ್ರೆಸ್ ನೀವು ಕೂಡ ಫಿಲ್ಮ್ ಆ್ಯಕ್ಟ್ರೆಸ್ಸಾ ಮುರಣಿ ಎನ್ನ ಆಟೋ ದಿನ ಏರ್ ನಾಟಕ ಗುದ್ದಿನಿ ತಲಪಾಡಿದ ಇಪ್ಪು ಆಂಜು ದಾದ ಬಂದ್ಬಿಟ್ಟು ಮಾರೆ ದಾದೇ ಕೇಶವನ್ನ ಓ ನಂಗೆ ಫಿಲ್ಮ್ ಆ್ಯಕ್ಟ್ರೆಸ್ ಬಿರಿದು ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಗೀತಾ ಮೇಡಮ್ ಅಲ್ಲೇ ತುಲಿ ಅವರಿಗೆ ನೀವು ಫಿಲ್ಮ್ ಆ್ಯಕ್ಟ್ರೆಸ್ ಬಿರಿದು ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತೆ ನೀ ಅಂತ ಎತ್ತಿಗಾನ ಬರ್ಚಾ ಗೀತಾ ಒಂಚೂರು ರಿಕ್ಷಾಲ್ ಹೋದ್ಬರ್ಕ ಒಂಚೂರು ಬಲ್ಲಿ ತೆತ್ತಿಗಾನಕ ಥ್ಯಾಂಕ್ಸ್ ಅಂತ ಆಯ್ತು ಅವರಿಗೆ ನಿಮಗೆ ಅರವಿಂದ್ ಅವರಿಗೆ ನಿಮಗೆ ಥ್ಯಾಂಕ್ಸ್ ಅಂತೆ ತೆತ್ತಿಗಂಡ್ರೆ ಪೋಯಿ ಶಾರ್ಟ್ ಫಿಲ್ಮ್ ಆ್ಯಕ್ಟರ್ಸ್ ಆಸೆ ಅಷ್ಟೇ ಇದ್ದೀನಿ ಹೌದಾ ಯಾವುದರಲ್ಲಿ ಮುರಣಿ ಕುಡ್ಲಾಡು ಆಟೋ ಆಕ್ಸಿಡೆಂಟ್ ಆಗ್ತಿನ ಏರ್ನೇ ಕೇಶವನ ಶೋಭಾ ಆಯ್ ತೆತ್ಯಾವ ಮೊಟ್ಟೆವ ಹೆಂಗೆ ತೆತ್ಯಾವ ಮೊಟ್ಟೆ ಇರ್ದನೆ ಡ್ರೈವಿಂಗ್ ವನಿತಾ ಡ್ರೈವರ್ ಬರ್ತೀರ ಡ್ರೈವರ್ ತುಲಿಗೆ ಇತ್ತೆ ಬರ್ತೀನ ಅಂದವೇ ಅಂಚಮ್ಮನ ಪೆರೆ ಗೀತಾ ರಾತ್ರಿ ಬಲಿ ಅಂತಾಕ್ಷರ ಉಂಡು ನೀ ಬೈಯಾಗ ಪದ್ಯ ಪೂರ ರೆಡಿ ಮನ್ಪುಲೆವ ಗೇಮ್ ಗೊಬ್ಬುಗನಾ ಏರು ಲಾಸ್ಟ್ ಪದ್ಯಗ ಇತ್ತೆ ಒಂಜಿ ಪದ್ಯ ಪಂಡ ಲಾಸ್ಟ್ ಓ ಸ್ಟಾಪ್ ಅದು ಸ್ಟಾರ್ಟ್ ಮನ್ಪ್ಲೆ ಇತ್ತೆ ಗೊತ್ತಾಂಡ ಶೋಭ ಏರು ಬಂಡದು ಡೀಲ ಮುಸುಟ್ಟುಗ ಅವಳು ಗೀತಾನ ಗೊತ್ತಾತಜಿಗೆ ನಾನಲ್ಲ ಲೈಕ್ ಅದು ಫಿಲ್ಮು ರನ್ನಿಂಗ್ ಆಗಿಲ್ಲ ಮೇಡಮ್ ಹೌದಾ ಯಾವ ಫಿಲ್ಮ್ ಹೇಳಿ ಓಕೆ ಸಾಂಗ್ ಬರ್ಚಿ ಪೋಯರಾ ಪಾಯ್ ಸಾಂಗ್ ಬರ್ಚಿ ದಾದಾ ಥ್ಯಾಂಕ್ ಯು ದಾದಿ APP आज जन ಶಾರ್ಟ್ ಪೋತೆ ನೀರು ಕುಡ್ಲಾಡು ಇತ್ತದು ಇರೇಗ ಗೊತ್ತಿಜ್ಜ ಅಂದ ಮಾರ ಹಿಂಗೆ ಗೊತ್ತಿಜ್ಜಿ ಏಪ ಕೇಶವನ ಪಾತಿರ್ಗ ಅಂದಿ ಯಾವ್ದ ಶೋಭಾ
ಎಂಕ್ ಪೋದು ಶೋಭ ಒಂಜಿ ಅಪ್ಪ ಒಂಜಿ ಗೀತಾ ಎಂಕ್ ಪೋಜ ಒಂಜಿ ತೆತ್ತಿಗನ ಆಜಿ ಪದ್ಯ ಬಂದ್ಯಾವ್ ಅವೇ ಪದ್ಯ ಬಂದಿ ಮನ್ಪುವ ಬಯ್ಯಾಗ ಫುಲ್ ರೆಡಿ ಆದ ಬಲೆ ಮಾತಾ ಸಾಂಗ್ ಮತ್ತ ಬರೀ ದಾದಾಂಡಲ ಟಾಪಿಕ್ ದೆತ್ತದು ಬರೋಡು ದಾದ ಸಾಂಗ್ದ ಟಾಪಿಕ್ ಅವಾ ಏನು ಫಸ್ಟ್ ಸಾಂಗ್ ಪನ್ನೇಟ್ ನಿಕ್ಕುಲ ಇತ್ತ ಲಾಸ್ಟ್ ಸಾಂಗ್ ಪನೋಡು ನಿಖಲ ಲಾಸ್ಟ್ ಸಾಂಗ್ ನಾನು ನೋಡ್ತಿ ಪನೋಡು ಏರ್ ನೆಕ್ಸ್ಟ್ ಬೈಬರಾಕಲು ದೊಡ್ಡ ದಿನ ಅಂದೇ ಅಂದು ಮೆಂಬರ್ಸ್ ಅಂದ ಮಾರ ಬೈಯಾಡು ನೈಟ್ಗೆ ಕೆತ್ತಿದೀತಿಜಿ ಕಿನ್ನಿದಿದ್ದಾರಾ ಕೆತ್ತಿದೀತಿಜಿ ಕಿನ್ನಿದಿದ್ದಾರಾ ಒಂಜೇ ಇಲ್ಲದನಾ ಇಂಕ ಈಗ ನಮ್ಮನೆ ಕುಡ್ಲಡ್ ಎತ್ತದ ಮಾರ ಹೆಂಗೊಂದು ನ್ಯೂಸ್ ಸಿಕ್ಕಿದಜಿ ಟಾಪಿಕ್ ತೆಪ್ಪರೆ ಯೋಗೀಶ ಬರಲಿ ಕೇಶವ ಮೇಲೆ ಡ್ರೈವರ್ ಯಾರು ಗೀತಾ ಬುಡ್ದು ಬೈದೇರು ಕೆತ್ತಿದಿಯಾರ ಪುರ್ಸೋತಿಜ್ಜಿ ಮಲ್ಲೆಜ್ಜಿ ಕಿನ್ನಿದಿತ್ತಾರಾ ಏನ್ ಪೊಬ್ಬ ಓಡಿ ಹೋಗುನಿ ಪುಟ್ಟಿ ಸಾಂಗ್ ಯೋಗೀಸನು ಲೆತ್ತ ಯೋಗೀಸ ಬರ್ಪಿಜಿ ఆయన ಕೈ ಕಳ್ದೇರು ಯಾಲ್ಲ ಪೊಪ್ಪೆ ನಿಖುಲದಾನಿ ಯಾಲ್ಲ ಪೊಪ್ಪೆ ಹೆಂಗೆ ತೆತ್ತಿಕೊಂಡ್ರಂಡು ತೂಲೆ ಈತ್ ಜನ ಉಳ್ಳಾರು ನೈಟ್ಗೆ ಬರ್ರೆ ನಿಕ್ಲಿಗೆ ದಾಡಿ ಪಗೆಲ್ ಬರ್ತನು ಬರ್ಪಾರ ನಮ್ಮ 2 ಜನ ಬರ್ರೆಂಡು ಒಂಜಿ 3 ಜನ ಹೆಜ್ಜೆರು ಮಾರ ಸಚ್ಚು ಸುಮಾರು ದಿನ ಅಂಡಿಗೆ ಶೋಭಾ ಗೀತಾ ಸಚ್ಚು ಬರಂದು ಸುಮಾರು ದಿನ ಅಂಡ್ ಬೈದಿನ ಹೆಜ್ಜಿ ಬನ್ನಾಗ ಸಚ್ಚುಲ್ಲೇ ತಂಬಲ್ಲೇವ ಸರಿ ಅಂಚನ ಯಾಲ ಪೋಪುನಾ ಬಯ್ಯತ್ತಿಕ್ಕಗನಾ ಕಜು ಕಾಡದಿತ್ತೆ ಜೋಕುಲು ಅರಬದಿ ಒಂದಿಲ್ಲ ಶೋಭಾ ಅಕ್ಕಗೂ ಇಂದಿರಾಮನಡೆ ಪೋಯರೆ ಉಂಡತಿ ಅಂದಂದು ಇಂದಿರಾಮನಡೆ ಪೋಪೇರು ಕಿನ್ನಿ ಪನರ್ಚಿ ಎನ್ನ ಹಾರ್ಟ್ಗೂ ಇತ್ತಿಲ್ಲ ಕಾಬುನಿ ದಯಗು ಶೋಭಾ ಅನ್ನ ಎತ್ಕೊಂಡು ಭಯಮುಟ ಅಂದು ಉಂತಲೇ ಒಡೆ ಉಂತಲೇ ಹೆಂಗ್ ಬರ್ಪುಜಿ ಸಾಂಗ್ ಈರು ಪನ್ಪರ ಹೆಂಗೆ ಗೊತ್ತು ಒಂಜೊಂಜಿ ದಕ್ಕಲೆ ಹೋಯ್ತೈತಿ ಅವು ಸೀಕ್ರೆಟ್ ಅಂದ ಶೋಭಾ ಅಂದ ಗೀತಾ ಓಕೆ ಬಾಯ್ ವನಿತಾ ಕೆತ್ತಿ ಬುಕ್ಕ ದಿಲೆ ಯಾಂಪೋದು ಕಾಣಪ್ಪ ಓಕೆ ಅಕ್ಕ ಕಿನ್ನಿಯಾ ಓಕೆ ಗೀತಾ ಇದು ಯಾನಿತ್ತೆ ತೆತ್ತಿಗಂತದ್ದು ಕೈಪು ಮೀನು ಪಾಡ್ಜಿಂದ ಏನನ್ನು ಮುಲ್ಪೈತೆ ಆಮ್ಲೆಟ್ ಮನ್ಪೆ ಗುದ್ದುದು ಮೆಗ್ಗೆ ಕಾಲ್ ಮಂತಂದಿಲ್ಲ ದೀಪ ಏನು ಮುಗಿಸಿದ್ದು ಓಕೆ ಅಂಚಂಡ ಮಾತಾಡಿಗ್ಲ ಬಾಯ್ ಪನ್ಪೇವಿ ನಾನು ತೆತ್ತಿಗ ನೋಡ ನಾನು ತೆತ್ತಿಗಂತ ಕೈಪ್ ಮಂತದ್ದು ಬಯ್ಯ ಎನ್ಮಂಟೆ ಬರ್ಬೇಕನ 8 ಗಂಟೆ ಸರಿಯಾಗಿ 8 ಗಂಟೆಗೆ ಸರಿಯಾಗಿ ನನ್ನ ಲೈವ್ ಇದೆ ಎಲ್ಲರೂ ಬನ್ನಿ ಬಾಯ್ ಕಿನ್ನಿ ಪಂಡ ಬೇಜಾರಾಪು ಅಂದ ಗೀತಾ ಓಕೆ ಬಾಯ್ ಮಾತೇರೆಗ್ಲವೇ ಅರವಿಂದ್ ಶೋಭಾ ಗೀತಾ ವನಿತಾ ಕೇಶವನ್ನ ಬಾಯ್ ನೈಟ್ ಬಲೆ 8 ಗಂಟೆ ಸ್ಟಾರ್ಟ್ ಮನ್ಪ ಜಿಗಲ್ ಬಂದಿಗೆ ಒಬ್ಬಗ ಓಕೆನಾ ಬಾಯ್ ಕೇಶವನ್ನ ಬಾಯ್ ಮಾತಾ ಎನ್ನ ಲೈವ್ ಬತ್ತನೇಕ್ ಥ್ಯಾಂಕ್ಸ್ ಅವೇ